ನಮಸ್ಕಾರ ವೀಕ್ಷಕರೇ, ಮಂಗಳೂರು ಜುವೆಲ್ಸ್ ಪ್ರಸ್ತುತಪಡಿಸುವ ಗೆಸ್ ಮಾಡಿ ಪ್ರೈಸ್ ಗೆಲ್ಲಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇರುವಂತಹ ಪ್ರತಿಯೊಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಮಿತ್ರ. ಇವತ್ತು ಸಂಪತ್ತು, ಸಮೃದ್ಧಿ, ಐಶ್ವರ್ಯಗಳ ಅಧಿದೇವತೆಯಾಗಿರುವಂತಹ ಲಕ್ಷ್ಮಿಯನ್ನ ವಿಶೇಷವಾಗಿ ಪೂಜಿಸುವಂತಹ ಸುದಿನ. ಅದರ ಜೊತೆಗೆ ಸಹೋದರತ್ವದ ಸಂಕೇತವಾಗಿರುವಂತಹ ರಕ್ಷಾಬಂಧನ ಕೂಡ. ಹಾಗಾಗಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇರುವಂತಹ ಎಲ್ಲರಿಗೂ ಕೂಡ ರಕ್ಷಾಬಂಧನ ಹಾಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಪ್ರತಿಯೊಬ್ಬರು ಕೂಡ ನಮ್ಮ ಮನೆಗೆ ಲಕ್ಷ್ಮಿಯ ಸ್ವರೂಪದಲ್ಲಿರುವಂತಹ ಆಭರಣವನ್ನ ಕೊಂಡೋಗ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಹಾಗಾಗಿ ಪ್ರತಿಯೊಬ್ಬರ ಯೋಜನೆಗಳಿಗೆ ಸರಿಯಾಗಿರುವಂತಹ ಪ್ರೈಸ್ ನಲ್ಲಿ ಅವರಿಗೆ ಬೇಕಾಗುವಂತಹ ಡಿಸೈನ್ ನಲ್ಲಿ ಆಭರಣಗಳನ್ನ ನೀಡ್ತಾ ಇರುವಂತಹ ಮಂಗಳೂರು ಜುವೆಲ್ಸ್ ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ ಕೂಡ ವಿಶೇಷವಾಗಿರುವಂತಹ ಆಫರ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ರು. ಹಾಗಾಗಿ ಪ್ರತಿಯೊಬ್ಬರು ಕೂಡ ಚಿನ್ನಾಭರಣವನ್ನ ಖರೀದಿ ಮಾಡಬೇಕು ಅಂತ ಹೇಳಿದ್ರೆ ಮಂಗಳೂರು ಜುವೆಲ್ಸ್ಗೆ ಹೋಗ್ಬೋದು ಅನ್ನೋದನ್ನ ಹಿಂದಿನ ಸಂಚಿಕೆಯಲ್ಲಿ ಕೂಡ ನಾವು ತಿಳಿಸಿದ್ವಿ. ಹಾಗಾಗಿ ಪ್ರತಿಯೊಬ್ಬರು ಕೂಡ ವರಮಹಾಲಕ್ಷ್ಮಿ ಹಬ್ಬವನ್ನ ವಿಶೇಷವಾಗಿ ಆಚರಣೆ ಮಾಡಿರ್ತೀರಾ, ಆಭರಣವನ್ನ ಕೂಡ ಖರೀದಿ ಮಾಡಿರ್ತೀರಾ. ಮಂಗಳೂರು ಜುವೆಲ್ಸ್ ನಲ್ಲಿ ವಿಶೇಷವಾಗಿರುವಂತಹ ಆಫರ್ ಅನ್ನ ಕೂಡ ಕೊಟ್ಟಿದ್ರು. ಇವತ್ತು ನಮ್ಮ ಈ ಒಂದು ಗೆಸ್ ಮಾಡಿ ಪ್ರೈಸ್ ಗೆಲ್ಲಿ ಕಾರ್ಯಕ್ರಮ 14ನೆಯ ಸಂಚಿಕೆ. ಈ ಒಂದು ಕಾರ್ಯಕ್ರಮದಲ್ಲಿ ಕೂಡ ನಾವಿವತ್ತು ಚಿನ್ನಾಭರಣವನ್ನ ತೋರಿಸ್ತೀವಿ. ಅದರ ನಿಖರವಾಗಿರುವಂತಹ ಬೆಲೆ ಎಷ್ಟು ಅನ್ನೋದನ್ನ ನೀವು ಗೆಸ್ ಮಾಡಿದ್ರಿ ಅಂತ ಹೇಳಿದ್ರೆ ನೀವು ಕೂಡ ಲಕ್ಷ್ಮಿಯನ್ನ ಮನೆಗೆ ತಕೊಂಡು ಹೋಗ್ಬೋದು ಅನ್ನೋವಂತ ಮಾತನ್ನ ಕೂಡ ಹೇಳೋದಕ್ಕೆ ಇಷ್ಟಪಡ್ತೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಮಾಹಿತಿಯನ್ನ ಕೊಡೋದಕ್ಕೆ, ಮಂಗಳೂರು ಜುವೆಲ್ಸ್ ನ ಬಗೆಗಿನ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಜೊತೆಗೆ ಮಂಗಳೂರು ಜುವೆಲ್ಸ್ ನ ಸಿಬ್ಬಂದಿ ಆಗಿರುವಂತಹ ಶ್ರಾವ್ಯ ಅವರಿದ್ದಾರೆ. ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸೋಣ. ನಮಸ್ತೆ, ಹೇಗಿದ್ದೀರಾ? ಆರಾಮ. ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಗಮ್ಮತ್ತಿತ್ತು? ಶಾಪ್ ನಲ್ಲಿ ಗಮ್ಮತ್ತಿತ್ತ, ಮನೆಯಲ್ಲಿ ಗಮ್ಮತ್ತಿತ್ತ? ಶಾಪಲ್ಲಿ ಸಿಂಪಲ್ ಆಗಿ ಮಾಡಿದ್ವಿ. ಗ್ರಾಹಕರ ಜೊತೆಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ. ಓಕೆ, ಇವತ್ತು ನೀವು ಕರೆಯನ್ನ ಮಾಡಬೇಕಾಗಿರುವಂತ ನಂಬರ್ ಅನ್ನ ಡಿಸ್ಪ್ಲೇ ಅಲ್ಲಿ ಹಾಕಿದ್ದೀವಿ. ಕರೆಯನ್ನ ಮಾಡಿ. ಈ ಹಿಂದಿನ ಕಾರ್ಯಕ್ರಮಕ್ಕೆ ಕೂಡ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಅನ್ನ ಕೊಟ್ಟಿದ್ದೀರಾ. ತುಂಬಾ ಜನ ಈ ಒಂದು ಕಾರ್ಯಕ್ರಮದಲ್ಲಿ ಕರೆಕ್ಟ್ ಆಗಿರುವಂತಹ ಬೆಲೆಯನ್ನ ಹೇಳಿ, ಚಿನ್ನಾಭರಣದ ಬೆಲೆಯನ್ನ ಹೇಳಿ ಪ್ರೈಸ್ ಅನ್ನ ಕೂಡ ಗೆದ್ದಿದ್ದೀರಾ. ಇದರ ಜೊತೆಗೇನೆ ಕರೆ ಮಾಡಿದವರಿಗೆ ಕೂಡ ಪ್ರೈಸ್ ಅನ್ನ ಕೊಡ್ತಾ ಇರುವಂತದ್ದು ಈ ಒಂದು ಕಾರ್ಯಕ್ರಮದ ಇನ್ನೊಂದು ವಿಶೇಷತೆ. ಹಾಗಾಗಿ ಡಿಸ್ಪ್ಲೇ ನಲ್ಲಿರುವಂತಹ ನಂಬರ್ಗೆ ಬೇಗ ಕಾಲ್ ಮಾಡಿ. ಇವತ್ತು ನಾವು ತೋರಿಸ್ತಾ ಇರುವಂತಹ ಚಿನ್ನಾಭರಣ ಯಾವುದು ಅನ್ನೋದ್ರ ಡಿಸ್ಪ್ಲೇಯನ್ನ ಕೂಡ ನಾವು ಮಾಡ್ತೀವಿ. ಇವಾಗ ತುಂಬಾ ಜನ ಮಂಗಳೂರು ಜುವೆಲ್ಸ್ ಪ್ರಸ್ತುತಪಡಿಸ್ತಾ ಇರುವಂತಹ ಈ ಒಂದು ಕಾರ್ಯಕ್ರಮಕ್ಕೆ ಕಾಲ್ ಮಾಡಬೇಕು ಅಂತ ಶುಕ್ರವಾರ ಆಗ್ತಾ ಇರೋದನ್ನೇ ಕಾಯ್ತಾ ಇರ್ತಾರೆ. ಅದರಲ್ಲೂ ಕೂಡ ಸಂಜೆ ಆಗ್ತಾ ಇದ್ರೇನೆ ಮೊಬೈಲ್ ಇಟ್ಕೊಂಡು ಕಾಲ್ ಮಾಡ್ತಾ ಇರ್ತೀರಾ. ಹಾಗಾಗಿ ಇವತ್ತು ಕೂಡ ನೀವು ವಿಜೇತರಾಗಬೇಕು ಅಂತ ಹೇಳಿದ್ರೆ ನಂಬರ್ಗೆ ಕಾಲ್ ಮಾಡಿ, ನಿಖರವಾಗಿರುವಂತಹ ಬೆಲೆಯನ್ನ ತಿಳಿಸಿ, ನೀವು ವಿಜೇತರಾಗ್ತೀರಾ. ಇವತ್ತು ಶುಭ ದಿನ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ತುಂಬಾನೇ ಯೋಚನೆಯನ್ನ ಮಾಡಿ ಈ ಒಂದು ಆಭರಣದ ಬೆಲೆ ಎಷ್ಟು ಅನ್ನೋದನ್ನ ತಿಳಿಸ್ಬೇಕು ನೀವು. ಆಗ ನೀವು ಕೂಡ ಪ್ರೈಸ್ ಗೆಲ್ಬಹುದಾಗಿದೆ. ಮೇಡಮ್, ಇವತ್ತು ಚಿನ್ನಾಭರಣ ತೋರಿಸ್ತಾ ಇದ್ದೀರಿ. ಇದರ ಒಂದು ವಿಶೇಷತೆಯ ಬಗ್ಗೆ ಹೇಳೋದಾದ್ರೆ ತುಂಬಾನೇ ಚೆನ್ನಾಗಿರುವಂತಹ ಗೋಲ್ಡ್ ಅನ್ನು ನಾವು ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಗ್ರಾಹಕರಿಗೂ ಇರುತ್ತೆ ಇದು ವಿಶೇಷವಾಗಿರುವಂತಹ ಗೋಲ್ಡ್, ಏನೆಲ್ಲ ವಿಶೇಷತೆ ಇದೆ ಅನ್ನುವಂತಹ ಒಂದು ಕ್ಯೂರಿಯಾಸಿಟಿ ಕೂಡ ಇರುತ್ತೆ ಅಲ್ವಾ? ಹಾಗಾಗಿ ಈ ಒಂದು ಜುವೆಲ್ಸ್ ನ ವಿಶೇಷತೆ ಬಗ್ಗೆ ಹೇಳೋದಾದ್ರೆ, ಇದು ನಿಮಗೆ ಕೊಕ್ಕೆ ತಾತಿ ಪೆಂಡೆಂಟ್ ಅಂತೇಳಿ ಹೇಳ್ತೇವೆ. ಇದನ್ನ ನಾವು ಜಾಸ್ತಿಯಾಗಿ ಕೊಡಗಲ್ಲಿ ಕಾಣಬಹುದು. ಕೊಡಗಿನ ಟ್ರೆಡಿಷನಲ್ ಅಂತೇಳಿ ಹೇಳ್ತಾರೆ. ಇದನ್ನ ನಿಮಗೆ ಗುಂಡು ಸರ ಇದೆ ಅಲ್ಲ, ಅದ್ರ ಜೊತೆ ಮ್ಯಾಚ್ ಮಾಡ್ತಾರೆ ಇದನ್ನ ಹೈಯೆಸ್ಟ್ ಆಗಿ. ಮತ್ತೇನು, ಈಗ ಅಲ್ಲಿ ಪರ್ಲ್ ಇದೆ ಅಲ್ಲ, ಅದು ನಿಮಗೆ ನ್ಯಾಚುರಲ್ ಪರ್ಲ್ ಆಗಿದೆ. ಇದನ್ನ ಚಂದ್ರನ ಆಕೃತಿಯಲ್ಲಿ ಇರ್ತದೆ ಇದು. ಮತ್ತೆ ಅಲ್ಲಿ ಫ್ಲವರ್ ಡಿಸೈನ್ ಉಂಟಲ್ಲ, ಫ್ಲವರ್ ಡಿಸೈನ್ ಹತ್ರ ನಿಮಗೆ ನಾಗನ ಚಿತ್ರ ಇರ್ತದೆ. ಅದನ್ನ ಅವರು ಟ್ರೆಡಿಷನಲ್ ಆಗಿ ಹಾಕೋತಾರೆ ಕೊಡಗಿನವರು. ಹೀಗೆ ಫ್ಲವರ್ ಡಿಸೈನ್ ಇರೋದನ್ನ ನಾವು ಯಾರು ಬೇಕಿದ್ರು ಕೂಡ ಯೂಸ್ ಮಾಡ್ಬೋದು. ಓಕೆ, ಈ ಒಂದು ಪೆಂಡೆಂಟ್ ಏನಿದೆಯೋ ಇದರಲ್ಲಿ ಯಾವೆಲ್ಲ ಡಿಸೈನ್ಗಳನ್ನ ಹಾಕಿದ್ದಾರೆ ಅನ್ನುವಂಥದ್ದನ್ನ ಕೂಡ ತಿಳಿಸಿದ್ವಿ. ಅದರ ಜೊತೆಗೇನೆ ಇದು ಉದ್ದವಾಗಿ ಬರುವಂತಹ ಹಾರಕ್ಕೆ ಹಾಕುವಂತಹ ಪೆಂಡೆಂಟ್ ಆಗಿರುತ್ತೆ. ಹಾಗಾಗಿ ಯೋಚನೆಯನ್ನ ಮಾಡಿ ಎಷ್ಟು ತೂಕ ಇರ್ಬೋದು ಅನ್ನೋದನ್ನ ಹೇಳಿ, ಅದರ ಜೊತೆಗೇನೆ ಬೆಲೆ ಎಷ್ಟಿರ್ಬೋದು ಅನ್ನೋದನ್ನ ಯೋಚನೆಯನ್ನ ಮಾಡಿ. ಯಾಕೆಂತ ಕೇಳಿದ್ರೆ ತುಂಬಾ ಜನರಿಗೆ ಪೆಂಡೆಂಟ್ ಅಲ್ವಾ, ಕಮ್ಮಿ ಇರ್ಬೋದು ಅನ್ನುವಂಥ ಯೋಚನೆ ಇರ್ಬೋದು. ಕೆಲವರಿಗೆ ಪೆಂಡೆಂಟ್ ಹಾಗಾಗಿ ತುಂಬಾನೇ ವೇಟ್ ಇರ್ಬೋದು, ಆ ಥರ ಇರುತ್ತೆ. ಬಟ್ ನಮಗೆ ಮಂಗಳೂರು ಜುವೆಲ್ಸ್ ಅಂತ ಹೇಳಿದಾಗ ಲೈಟ್ ವೇಟ್ ಆಗಿರುವಂಥ ಆಭರಣಗಳಿಗೆ ಕೂಡ ಹೆಸರುವಾಸಿಯಾಗಿರುವಂಥದ್ದು. ಹಾಗಾಗಿ ಇದರಲ್ಲಿರುವಂಥ ವಿಶೇಷತೆ ಏನು ಅನ್ನೋದನ್ನ ನಿಮಗೆ ತಿಳಿಸಿದ್ದೀವಿ. ಯೋಚನೆಯನ್ನ ಮಾಡಿ ಈ ಒಂದು ಪೆಂಡೆಂಟ್ನ ನಿಖರವಾಗಿರುವಂತಹ ಬೆಲೆ ಎಷ್ಟು ತೂಕ ಇರ್ಬೋದು ಅನ್ನೋದನ್ನ ನೀವು ತಿಳಿಸ್ಬೇಕಾಗುತ್ತೆ. ಡಿಸ್ಪ್ಲೇನಲ್ಲಿರುವಂಥ ನಂಬರ್ಗೆ ಕರೆಯನ್ನ ಮಾಡಬೇಕು ನೀವು. ಕಾಲರ್ ಇದ್ದಾರೆ, ಮಾತಾಡ್ಸೋಣ. ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ವಿಶ್ವನಾಥ್. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಎಲ್ಲಿಂದ ಸರ್? ಪಾಲ್ತಾಡಿಂದ ಕಾಲ್ ಮಾಡ್ತಾ ಇದ್ದೀರಾ. ಗೋಲ್ಡ್ ನೋಡಿದ್ರಾ ಸರ್? ನೋಡ್ತಾ ಇದ್ದೇನೆ. ಏನ್ ಸರ್ ನೋಡ್ತಾ ಇದ್ದೀರಾ? ಓಕೆ, ಎಷ್ಟಿರ್ಬೋದು ಇದರ ಒಂದು ರೇಟ್? ಇದರ ರೇಟ್ ಒಂದು
8,65,000. 8 Hello? ಲಕ್ಷದ 8,65,000. 65,000. ಹೌದು 8,65,000 ಅಂತ ಹೇಳ್ತಾ ಇದ್ದೀರಿ. ಹೌದು ಮೇಡಮ್. ಓಕೆ, ಥ್ಯಾಂಕ್ ಯು ಸರ್. ಓಕೆ. ಓಕೆ, 8,65,000 ಅಂತ ಹೇಳಿದ್ದಾರೆ ಫಸ್ಟ್ ಕಾಲರ್. ನೋಡುವ ಬೇರೆಯವರು ಏನೆಲ್ಲ ಹೇಳ್ತಾರೆ, ಎಷ್ಟು ರೇಟ್ ಹೇಳ್ತಾರೆ ಅನ್ನೋದನ್ನ ನೋಡಬೇಕು. ಇದು ತುಂಬಾ ಗಟ್ಟಿ ಇರುವಂತಹ ಆಭರಣ ಅಂತ ನೋಡಿದ್ರೆ ಗೊತ್ತಾಗುತ್ತೆ. ಇನ್ನು ಕೆಲವರಿಗೆ ಲೈಟ್ ವೆಯ್ಟ್ ಅಂತ ಅನಿಸ್ಬೋದು, ಬಟ್ ನಿಖರವಾಗಿರುವಂತಹ ಬೆಲೆ ಏನು ಅಂತ ಹೇಳಬೇಕು. ಇದರಲ್ಲಿರುವಂತಹ ಡಿಸೈನ್ ಬಗ್ಗೆ ಕೂಡ ನಾನು ನಿಮಗೆ ತಿಳಿಸಿದ್ವಿ. ಅದರ ಜೊತೆಗೆ ಅದರಲ್ಲಿರುವಂತಹ ಸ್ಟೋನ್ ಆಗಿರ್ಬೋದು, ಪರ್ಲ್ ಆಗಿರ್ಬೋದು, ಇದು ಕೂಡ ಏನು ವಿಶೇಷತೆ ಅಂತ ಹೇಳಿದ್ವಿ. ಇದನ್ನ ಕೊಡವ ಸ್ಟೈಲ್ನವರು ಜಾಸ್ತಿಯಾಗಿ ಯೂಸ್ ಮಾಡುವಂತಹ ಒಂದು ಆಭರಣ. ಅಲ್ಲಿರುವಂತಹ ಸಾಂಪ್ರದಾಯಿಕ ಆಭರಣ ಅಂತ ಹೇಳಿದ್ರೆ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಹಾಗಾಗಿ ಮಂಗಳೂರು ಜುವೆಲ್ಸ್ ಅಂತ ಹೇಳಿದಾಗ ನಾನು ಇದಕ್ಕಿಂತ ಮುಂಚೆ ಕೂಡ ಹೇಳಿದಾಗೇನೆ ಲೈಟ್ ವೆಯ್ಟ್ ಆಭರಣಗಳನ್ನ ಜನರ ಮುಂದೆ ಇಡ್ತಾ ಇರುವಂತದ್ದು. ಈ ಬಾರಿಯ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಪೆಷಲ್ ಆಗಿರುವಂತಹ ಆಫರ್ ಅನ್ನ ಕೂಡ ಇಟ್ಟಿದ್ರು. ಏನ್ ಆಫರ್ ಇಟ್ಟಿದ್ರಿ ಮೇಡಮ್? ಅದರ ಜೊತೆಗೆ ಪ್ರೆಸೆಂಟ್ ಆಗಿ ಏನೆಲ್ಲ ಆಫರ್ಗಳು ಮಂಗಳೂರು ಜುವೆಲ್ಸ್ ನಲ್ಲಿ ಅವೈಲೇಬಲ್ ಇದೆ ಅಂತ? ಈಗ ಮಾನ್ಸೂನ್ ಆಫರ್ ನಡೀತಾ ಇದೆ. ಮೊನ್ನೆ ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ವೇಸ್ಟೇಜ್ ಮೇಲೆ 50% ಡಿಸ್ಕೌಂಟ್ ಅನ್ನ ಇಟ್ಕೊಂಡಿದ್ವಿ. ಇವಾಗ ಮಾನ್ಸೂನ್ ಆಫರ್ ಅಲ್ಲಿ ಹೇಗಿದೆ ಅಂತ ಹೇಳಿದ್ರೆ ವೇಸ್ಟೇಜ್ ಮೇಲೆ 31% ಡಿಸ್ಕೌಂಟ್ ಇರ್ತದೆ. ನಮ್ಮ ಹತ್ರ ಇರುವಂತಹ ಯಾವುದೇ ಐಟಮ್ ಅನ್ನು ಪರ್ಚೇಸ್ ಮಾಡಿದ್ರು ಕೂಡ 31% ಡಿಸ್ಕೌಂಟ್ ಆಗ್ತದೆ. ಇನ್ನೊಂದು ಏನಂತ ಹೇಳಿದ್ರೆ, ಈಗ ಓಲ್ಡ್ ಗೋಲ್ಡ್ ಕೊಟ್ಟು ಅವರೇನಾದ್ರೂ ಎಕ್ಸ್ಚೇಂಜ್ ಮಾಡ್ತಾರೆ ಅಂತ ಹೇಳಿದ್ರೆ, ಎಕ್ಸ್ಚೇಂಜ್ ಮಾಡುವಾಗ ಅದರ ಪ್ಯೂರಿಟಿ ಮೇಲೆ 2% ನಷ್ಟು ನಾವು ಎಕ್ಸ್ಟ್ರಾ ಕೊಡ್ತೇವೆ ಅಂತೇಳಿ. ಇನ್ನೊಂದು ಆಪ್ಷನ್ ಇದೆ ಅವರಿಗೆ. ಈಗ ಎಲ್ಲಿಯಾದ್ರೂ 31% ಡಿಸ್ಕೌಂಟ್ ಬೇಡ ಅಂತ ಹೇಳಿದ್ರೆ ಅವ್ರು ಎಷ್ಟು ಗ್ರಾಮ್ಸ್ ಈಗ ಗೋಲ್ಡ್ ಪರ್ಚೇಸ್ ಮಾಡ್ತಿದ್ದಾರೆ ಅದರ 50% ನಷ್ಟು ಅವರಿಗೆ ಸಿಲ್ವರ್ ಕೂಡ ಪರ್ಚೇಸ್ ಮಾಡ್ಬೋದು ಅಂತೇಳಿ. ನೋಡಿದ್ರಲ್ಲ ಎಷ್ಟೊಂದು ಆಫರ್ಗಳನ್ನ ಇಟ್ಟಿದ್ದಾರೆ ಅಂತ. ಇದು ಬೆಸ್ಟ್ ಅಂದ್ರೆ ಬೆಸ್ಟ್ ಆಗಿರುವಂತಹ ಟೈಮ್. ನೀವು ಆಭರಣಗಳನ್ನ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಡೈರೆಕ್ಟ್ ಆಗಿ ಮಂಗಳೂರು ಜುವೆಲ್ಸ್ಗೆ ವಿಸಿಟ್ ಮಾಡಬೇಕು ಅನ್ನುವಂಥದ್ದು. ಇನ್ನೊಂದು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಹಲೋ. ಓಕೆ, ಕರೆ ಕಟ್ ಆಗಿದೆ. ಓಕೆ ಮೇಡಮ್, ಹಾಗಾಗಿ ವರಮಹಾಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ ಇಟ್ಟಂತಹ ಒಂದು ಆಫರ್ಗೆ ರೆಸ್ಪಾನ್ಸ್ ಹೇಗಿತ್ತು ಅಂತ? ಒಳ್ಳೇದಿತ್ತು ಮ್ಯಾಮ್. ತುಂಬಾ ಜನ ಪರ್ಚೇಸ್ ಮಾಡಿದ್ದಾರೆ. ಮತ್ತೆ ಕೆಲವರೆಲ್ಲ ಹೇಳಿದ್ರು ನೀವು ಅರ್ಜೆಂಟಿಗೆಲ್ಲ ಹೇಳಿದ್ರೆ ಆಗುದಿಲ್ಲ, ಕಷ್ಟ ಆಗ್ತದೆ ಅಂತ ಹೇಳಿ. ಮತ್ತೆ ಕೆಲವರಿಗೆಲ್ಲ ನಾವು ಟೈಮ್ ಕೊಟ್ಟಿದ್ದೇವೆ ಸ್ವಲ್ಪ, ಹಾಗೆ. ಓಕೆ, ಬೇಗ ಆಯ್ತು, ಸ್ವಲ್ಪ ನೀವು ಹೇಳಿರುವಂತ ಸ್ವಲ್ಪ ಲೇಟ್ ಆಯ್ತು ಅನ್ನುವಂಥದ್ದನ್ನ ಹೇಳಿದ್ದಾರೆ ಅಂತ. ಬಟ್ ನೀವು ಮಂಗಳೂರು ಜುವೆಲ್ಸ್ಗೆ ಹೋಗ್ತೀರಾ ಅಂತ ಹೇಳಿದ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇಟ್ಟಿರುವಂತ ಆಫರ್ ಮಾತ್ರ ಅಲ್ಲ, ಇದ್ರ ಜೊತೆಗೆ ಬೇರೆ ಆಫರ್ಗಳು ಕೂಡ ಆಡ್ ಆಗಿ ನಿಮ್ಗೆ ಸಿಗುತ್ತೆ. ಇನ್ನೊಂದು ಕಾಲ್ ಇದ್ದಾರೆ, ಮಾತಾಡೋಣ. ಹಲೋ. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ. ಜಯಲಕ್ಷ್ಮಿ ಅವರು ಕಾವಿಂದ ಕಾಲ್ ಮಾಡಿದ್ದೀರಾ? ಹೌದು. ಓಕೆ, ವರಮಹಾಲಕ್ಷ್ಮಿ ಹಬ್ಬ ಗಮ್ಮತ್ತಿತ್ತಾ? ಗಮ್ಮತ್ತು ಮೊನ್ನೆ ಮಾಡಿದ್ದೇವೆ ನಾವು. ಮೊನ್ನೆ ಮಾಡಿದ್ರೆ ಇವತ್ತಿಲ್ಲ ನಿಮ್ಗೆ ಹಾಗಾದ್ರೆ? ಇವತ್ತಿಲ್ಲ. ಓಕೆ, ರಕ್ಷಾಬಂಧನ ಗಮ್ಮತ್ತಿತ್ತಾ? ಗಮ್ಮತ್ತಿತ್ತು. ಗಮ್ಮತ್ತಿತ್ತು. ಎಷ್ಟು ಜನರಿಗೆ ರಾಖಿ ಕಟ್ಟಿದ್ರಿ? ಎಂತ? ಎಷ್ಟು ಜನರಿಗೆ ರಾಖಿ ಕಟ್ಟಿದ್ರಿ? ನಾವೊಂದು 2 ಜನಕ್ಕೆ ಮಾತ್ರ. 2 ಜನರಿಗೆ ಕಟ್ಟಿದ್ರಿ. ಓಕೆ, ಇವಾಗ ಗೋಲ್ಡ್ ನೋಡಿದ್ರಾ? ಡಿಸೈನ್ ನೋಡಿದ್ರಾ? ಪೆಂಡೆಂಟ್ ನೋಡಿದೆ. ಹೇಗಿದೆ? ಎಂತ? ಹಲೋ, ಹೇಗಿದೆ ಡಿಸೈನ್? ಹೇಗಿದೆ? ಡಿಸೈನ್ ಚಂದ ಉಂಟು. ಚಂದ ಉಂಟು. ಇಷ್ಟ ಆಯ್ತು ನಿಮ್ಗೆ? ಇಷ್ಟ ಆಯ್ತು. ಓಕೆ, ಇವಾಗ ಹೇಳಿ ರೇಟ್ ಎಷ್ಟಿರ್ಬೋದು ಅಂತ? ರೇಟ್ 3.5 ಲಕ್ಷ. 3.5 ಲಕ್ಷ. ಹೌದು. ಓಕೆ, ಎಷ್ಟು ವೇಟ್ ಇರ್ಬೋದು? ತೂಕ ಎಷ್ಟಿರ್ಬೋದು? ತೂಕ ಹೇಳಲಿಕ್ಕೆ ಆಗುದಿಲ್ಲ. ತೂಕ ಹೇಳಲಿಕ್ಕೆ ಆಗುದಿಲ್ಲ, ರೇಟ್ ಹೇಳಿದ್ರೆ. ಓಕೆ, 3.5 ಲಕ್ಷ ಅಂತ ಹೇಳ್ತೀರಾ? ಹೌದು. ಓಕೆ, ನೋಡುವ ಏನಾಗುತ್ತೆ ಅಂತ. ಓಕೆ, ಥ್ಯಾಂಕ್ ಯು. ಓಕೆ, 3.5 ಲಕ್ಷ ಅಂತ ಹೇಳಿದ್ದಾರೆ. ಎಷ್ಟು ಅಂತ ನೋಡ್ಬೇಕು. ಇನ್ನೊಂದು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಹಲೋ. ಹಲೋ. ಹಲೋ, ನಮಸ್ತೆ. ನಮಸ್ತೆ. ರಾಧಿಕಾ ಅವರು ಮಡಂತ್ಯಾರಿಂದ ಕಾಲ್ ಮಾಡಿದ್ದೀರಾ? ಹೌದು. ಓಕೆ, ನೋಡ್ತಾ ಇರ್ತೀರಾ ಕಾರ್ಯಕ್ರಮ? ನೋಡ್ತಾ ಇದ್ದೇವೆ. ಓಕೆ, ಇವತ್ತಿನ ಪೆಂಡೆಂಟ್ ರೇಟ್ ಎಷ್ಟಿರ್ಬೋದು? 3,75,000. 3,75,000. ಓಕೆ, ಥ್ಯಾಂಕ್ ಯು. ಓಕೆ. ಓಕೆ, 3,75,000 ಅಂತ ಹೇಳಿದ್ದಾರೆ. 3 ಲಕ್ಷದ ಹತ್ರನೇ ಇದ್ದಾರೆ ತುಂಬಾ ಜನ. ನೋಡಬೇಕು, ಇನ್ನೂ ಕೂಡ ಕಾಲ್ ಮಾಡೋರು ಇದ್ದೀರಿ. ಹಾಗಾಗಿ ಸರಿಯಾಗಿ ನೋಡಿ ಪೆಂಡೆಂಟ್ ಅನ್ನ, ಸರಿಯಾಗಿ ನೋಡಿ ಎಷ್ಟು ಇರ್ಬೋದು ಇದರ ತೂಕ ಅಂತ ಹೇಳಿ. ನಾನು ಇವತ್ತಿನ ಗೋಲ್ಡ್ ರೇಟ್ ಅನ್ನ ಹೇಳ್ತೀನಿ ನಿಮಗೆ. 14,650 ರೂಪಾಯಿ ಇವತ್ತಿನ ಗೋಲ್ಡ್ ರೇಟ್. ಅಂದ್ರೆ 1 ಗ್ರಾಮ್ ಗೋಲ್ಡಿನ ರೇಟ್ 14,650 ರೂಪಾಯಿ ಇದೆ. ಇದು ಈ ಒಂದು ಗೋಲ್ಡ್ ರೇಟ್ ಅನ್ನ ಕೂಡ ನೆನಪಲ್ಲಿ ಇಟ್ಕೊಂಡು ಎಷ್ಟು ಗ್ರಾಮ್ ಇರ್ಬೋದು ಅನ್ನೋದನ್ನ ಯೋಚನೆ ಮಾಡಿಕೊಂಡು ಎರಡನ್ನ ಕೂಡ ಕ್ಯಾಲ್ಕುಲೇಟ್ ಮಾಡಿ ನೀವು ಇವತ್ತಿನ ಗೋಲ್ಡ್ ರೇಟ್ ಅನ್ನ ಹೇಳಬೇಕು. ನೀವು ಇವತ್ತು ನಾವು ತೋರಿಸ್ತಾ ಇರುವಂತದ್ದು ಕೊಡವ ಸ್ಟೈಲ್ ನಲ್ಲಿರುವಂತಹ ಪೆಂಡೆಂಟ್ ಅನ್ನ. ಇದು ಕೊಡವರು ಜಾಸ್ತಿಯಾಗಿ ಯೂಸ್ ಮಾಡುವಂತಹ ಒಂದು ಪೆಂಡೆಂಟ್. ಅವರಿಗೆ ಯಾವುದೇ ರೀತಿಯ ಸಾಂಪ್ರದಾಯಿಕ ಕಾರ್ಯಕ್ರಮಗಳು ಇತ್ತು ಅಂತ ಹೇಳಿದಾಗ ಈ ಒಂದು ಪೆಂಡೆಂಟ್ ಇರುವಂತಹ ಆಭರಣ ಬೇಕೇ ಬೇಕು ಅನ್ನುವಂಥದ್ದು ಇರುತ್ತೆ. ಹಾಗಾಗಿ ತುಂಬಾ ಪ್ರೀತಿಯಿಂದ ಪರ್ಚೇಸ್ ಮಾಡುವಂಥದ್ದು ಕೊಡವರು. ಹಾಗಾಗಿ ಈ ಒಂದು ಪೆಂಡೆಂಟ್ನ ನಿಖರವಾಗಿರುವಂಥ ಬೆಲೆ ಎಷ್ಟು ಅನ್ನೋದನ್ನ ತಿಳಿಸ್ಬೇಕು ನೀವು. ಇನ್ನೊಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಹಲೋ. 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 ಯೋಗೀಶ್ ಅವರು ಪುತ್ತೂರಿಂದ ಕಾಲ್ ಮಾಡಿದ್ದೀರಾ?
ಹೌದು ಮೇಡಮ್. ಓಕೆ, ಫಸ್ಟ್ ಕಾಲ್ ಮಾಡ್ತಾ ಇರೋದಾ ಇವತ್ತು ನೀವು? ಹೌದೌದು. ಓಕೆ, ವರಮಹಾಲಕ್ಷ್ಮಿ ಹಬ್ಬ ಗಮ್ಮತ್ತೆ ಸರ್ ನಿಮಗೆ? ಹಾ, ತೊಂದ್ರೆ ಮನೆಯವರೆಲ್ಲ ಸೆಲೆಬ್ರೇಟ್ ಮಾಡಿದ್ರಾ? ಹಾ, ಮಾಡಿದ್ದೇವೆ ಮೇಡಮ್. ಮಾಡಿದ್ರಿ? ಹೌದು. ರಕ್ಷಾಬಂಧನ ಗಮ್ಮತ್ತಾ? ಯಾವುದು? ರಕ್ಷಾಬಂಧನ ಆಯ್ತಲ್ವಾ, ಗಮ್ಮತ್ತಾ? ಹೌದೌದು, ಇದು ಮಾಡಿದ್ದೇವೆ ನಾವು. ಓಕೆ ಸರ್, ಹೇಳಿ ಇವಾಗ ಎಷ್ಟು ತೂಕ ಇರ್ಬೋದು ಈ ಗೋಲ್ಡ್? ನನ್ನ ಲೆಕ್ಕದಲ್ಲಿ ಒಂದು 24 ಗ್ರಾಮ್. 24 ಗ್ರಾಮ್. ಹೌದು. ಓಕೆ, ರೇಟ್? ರೇಟ್ ಒಂದು 3,52,800 ಆಗ್ಬೋದು. ಅದು 3,52,800. 3,52,800. ಹೌದು ಮೇಡಮ್. 3,52,800. ಹೌದು ಹೌದು. ಓಕೆ ಸರ್, ನೀವು ಕರೆಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡಿದ್ರಾ ಅಂತಲ್ಲ, ಗ್ರಾಮ್ ಮತ್ತು ರೇಟ್ ಎಲ್ಲ? ಹೌದಾ, ನೋಡುವಾಗ ಒಂದು ಅಂದಾಜು. ಓಕೆ ಸರ್, ನೋಡುವ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮೇಡಮ್. ಓಕೆ ಓಕೆ, ಥ್ಯಾಂಕ್ ಯು ಸರ್. ಓಕೆ, 3 ಲಕ್ಷದಲ್ಲೇ ಇದ್ದಾರೆ ಎಲ್ಲರೂ, ನೋಡಬೇಕು ಏನಾಗುತ್ತೆ ಅಂತ ಅಲ್ವಾ? ಓಕೆ, ಇವಾಗ ಪ್ರತಿಯೊಬ್ಬರು ಕೂಡ ಆಭರಣ ಖರೀದಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ ಮಂಗಳೂರು ಜುವೆಲ್ಸ್ಗೆ ಬಂದು ಪರ್ಚೇಸ್ ಮಾಡಿ ಅಂತ ಹೇಳಿ. ಯಾಕೆ ಅನ್ನೋದು ನೀವು ಒಮ್ಮೆ ಅಲ್ಲಿಗೆ ವಿಸಿಟ್ ಮಾಡಿದ್ರಿ ಅಂತ ಹೇಳಿದ್ರೆ ಗೊತ್ತಾಗುತ್ತೆ. ಇನ್ನೊಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಹಲೋ 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 ಮೇಡಮ್, ನಮಸ್ತೆ. ಭವಾನಿ ಅವರು ವಿಟ್ಲದಿಂದ. ಹೌದು ಮೇಡಮ್. ಓಕೆ, ತುಂಬಾ ಜೋಶಲ್ಲಿದ್ದೀರಾ? ಹೌದು. ಓಕೆ, ಹೇಳಿ ಹಾಗಾದ್ರೆ, ಫಸ್ಟ್ ಹೇಳ್ಬಿಡಿ ನೀವು ರೇಟ್ ಎಷ್ಟು ಅಂತ. 10,52,000. 10,52,000. ಹೌದು ಸರ್ ಮೇಡಮ್. ಓಕೆ, 10,52,000. ಓಕೆ, ಇವತ್ತಿನ ಗೋಲ್ಡ್ ರೇಟ್ ಎಷ್ಟು ಗೊತ್ತಾಯ್ತಾ? 14,000. ಓ, ಕಾಲ್ ಸಿಗ್ಲಿಲ್ಲ, ಹಾಗಾಗಿ ಅರ್ಜೆಂಟಿಗೆ ಒಮ್ಮೆ ಕಾಲ್ ಸಿಗ್ಲಿ ಅಂತ ಯೋಚನೆ ಮಾಡ್ತಾ ಇದ್ರೆ ಸಿಕ್ತು, ಹೇಳ್ಬಿಟ್ರಿ. ಓಕೆ, ಮಂಗಳೂರು ಜುವೆಲ್ಸ್ಗೆ ಹೋಗಿದ್ದೀರಾ? ಮಂಗಳೂರು ಜುವೆಲ್ಸ್ಗೆ ವಿಸಿಟ್ ಮಾಡಿದ್ದೀರಾ? ಹೌದಾ, ಇನ್ನು ನೆಕ್ಸ್ಟ್ ಹೋಗ್ಬೇಕು ನೀವು ಮಂಗಳೂರು ಜುವೆಲ್ಸ್ಗೆ? ಓಕೆ, ಥ್ಯಾಂಕ್ ಯು. ಓಕೆ, ಮಂಗಳೂರು ಜುವೆಲ್ಸ್ಗೆ ವಿಸಿಟ್ ಮಾಡಿ ಅಂತ ನಾವು ಯಾಕೆ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಅಲ್ಲಿ ಅಷ್ಟೊಂದು ಆಫರ್ಗಳಿದೆ, ಲೈಟ್ ವೆಯ್ಟ್ ಆಗಿರುವಂಥ ಆಭರಣಗಳು ನಿಮಗೆ ಸಿಗ್ತಾ ಇದೆ. ನಮಗೆ ತುಂಬಾ ಜನ ತುಂಬಾ ಯೋಚನೆ ಮಾಡಿ ತುಂಬಾ ಕಷ್ಟಪಟ್ಟು ಆಭರಣವನ್ನ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಈ ಹೊತ್ತಿಗೆ ನಾವು ಎಲ್ಲೋ ಹೋಗ್ಬಿಟ್ಟು ಆಭರಣ ಖರೀದಿ ಮಾಡಿ ಅಲ್ಲಿ ನನಗೆ ಈಗಾಯ್ತು ಆಗಾಯ್ತು ಆಫರ್ ಸಿಗಲಿಲ್ಲ ಅಂತ ಯೋಚನೆ ಮಾಡೋದಕ್ಕಿಂತ ಮಂಗಳೂರು ಜುವೆಲ್ಸ್ಗೆ ಬನ್ನಿ, ಇಲ್ಲಿ ಆಫರ್ಗಳು ಇದೆ ಅನ್ನೋದನ್ನ ನಿಮಗೆ ತಿಳಿಸುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇರುವಂತದ್ದು. ಹಾಗೇನೆ ನೀವು ಕೂಡ ಮಂಗಳೂರು ಜುವೆಲ್ಸ್ಗೆ ವಿಸಿಟ್ ಮಾಡ್ತೀರಾ, ಅದರ ಜೊತೆಗೆ ಮಂಗಳೂರು ಜುವೆಲ್ಸ್ನಲ್ಲಿ ಇರುವಂತಹ ಆಭರಣಗಳ ಬಗ್ಗೆಯೂ ನಿಮಗೆ ಮಾಹಿತಿಯನ್ನು ಕೊಡುವಂತ ಪ್ರಯತ್ನವನ್ನ ಕೂಡ ನಾವು ಮಾಡ್ತಾ ಇದ್ದೀವಿ. ಇವತ್ತಿನ ಆಭರಣದ ನಿಖರವಾಗಿರುವಂತಹ ಬೆಲೆಯನ್ನ ನೀವು ಹೇಳಿದ್ರಿ ಅಂತ ಹೇಳಿದ್ರೆ, ವರಮಹಾಲಕ್ಷ್ಮಿ ಹಬ್ಬ ಬೇರೆ ಇದೆ, ರಕ್ಷಾಬಂಧನ ಬೇರೆ ಇದೆ. ಈ ಹೊತ್ತಿನಲ್ಲಿ ನಿಮಗೆ ಕೂಡ ಒಂದು ಶುಭ ಸುದ್ದಿ ಆಗುತ್ತೆ. ನೀವು ನಿಖರವಾಗಿರುವಂತಹ ಬೆಲೆಯನ್ನ ಹೇಳಿದ್ರೆ ಪ್ರೈಸ್ ಅನ್ನ ಗೆಲ್ಲಬಹುದಾಗಿದೆ. ಹಾಗಾಗಿ ಆದಷ್ಟು ಬೇಗ ಕಾಲ್ ಮಾಡಿ ನಿಖರವಾಗಿರುವಂತಹ ಬೆಲೆಯನ್ನ ಹೇಳಿ. ಇನ್ನೊಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಹಲೋ ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ. ಪಾಣಾಜಿಯಿಂದ ಕಾಲ್ ಮಾಡ್ತಾ ಇದ್ದೀರಾ, ರಮಾನಾಥ್ ಅವರು? ಕರೆಕ್ಟ್. ಓಕೆ, ಚಾ ಕುಡಿದ್ರಾ? ಈಗ ಕುಡ್ದಾಯ್ತು ಮೇಡಮ್. ಚಾ ಕುಡಿದು ಸ್ಟ್ರಾಂಗ್ ಆಗಿರುವಂತ ಚಾ ಕುಡಿದು ಇವಾಗ ನೋಡ್ತಾ ಇದ್ದೀರಾ? ಈಗ ನಿಮ್ಮೊಟ್ಟಿಗೆ ಮಾತಾಡೋದು. ಓಕೆ, ತಿಂಡಿ ಏನಿತ್ತು? ತಿಂಡಿ ಅವಲಕ್ಕಿ ಮತ್ತೆ ಇದು ಎಂತ ಗೆಂಡದಡ್ಡೆ. ಓಕೆ, ರಕ್ಷಾಬಂಧನ ಗಮ್ಮತ್ತೆ ಸರ್ ಇವತ್ತು? ಇವತ್ತು ನಮ್ಮ ಲೆಕ್ಕದಲ್ಲಿ ಇತ್ತು ಮೇಡಮ್, ದೇವಸ್ಥಾನದಲ್ಲಿ. ಓಕೆ ಸರ್, ಇವತ್ತು ಪೆಂಡೆಂಟ್ ನೋಡಿದ್ರಾ? ಪೆಂಡೆಂಟ್ ನೋಡಿದೆ, ಅದು ವೆಯ್ಟ್ ಎಷ್ಟು ಅಂತ ಗೊತ್ತಾಗ್ಲಿಲ್ಲ. ರೇಟ್ ಹೇಳಿ. ಒಂದು 3,85,000. 3,85,000. ಹೌದು. ಓಕೆ, ನೋಡುವ ಸರ್ ಏನಾಗುತ್ತೆ ಅಂತ. ಆಗುತ್ತೆ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. 3,85,000 ಅಂತ ಹೇಳಿದ್ದಾರೆ, ನೋಡಬೇಕು ಏನಾಗುತ್ತೆ ಅಂತ ಹೇಳಿ. ಎಲ್ಲರೂ 3 ಲಕ್ಷದ ಅಂದಾಜಲ್ಲೇ ಇದ್ದಾರೆ, ಹಾಗಾಗಿ ತುಂಬಾ ಜನ ರೇಟ್ ಮತ್ತು ಇದರ ಗ್ರಾಮ್ ಏನಿದೆಯೋ ಅದನ್ನು ಸರಿಯಾಗಿ ಕ್ಯಾಲ್ಕುಲೇಟ್ ಮಾಡಿ ಹೇಳ್ತಾ ಇದ್ದಾರೆ ಅನ್ನುವಂಥದ್ದು ಪಕ್ಕಾ ಗೊತ್ತಾಗ್ತಾ ಇದೆ. ನೋಡಬೇಕು ಏನಾಗುತ್ತೆ ಅನ್ನುವಂಥದ್ದು. ಇನ್ನೊಂದಿಷ್ಟು ಜನ ಕರೆಯನ್ನ ಟ್ರೈ ಮಾಡ್ತಾ ಇರ್ಬೋದು. ಕಾಲ್ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಮತ್ತೆ 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 ಮಾಡಿ, ಯಾಕೆ ಅಂತ ಹೇಳಿದ್ರೆ ಈ ಒಂದು ಅವಕಾಶ ಮತ್ತೆ ನಿಮಗೆ ಸಿಗೋದಿಲ್ಲ. ಹಾಗಾಗಿ ಯಾವಾಗ ಕಾಲ್ ಮಾಡೋದಕ್ಕೆ ಅವಕಾಶ ಇರುತ್ತೋ ಆವಾಗಲೇ ನೀವು ಕಾಲ್ ಮಾಡಬೇಕು, ಪ್ರೈಸ್ ಅನ್ನ ಗೆಲ್ಲಬೇಕು. ಇನ್ನೊಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ ಹಲೋ, ನಮಸ್ತೆ. ಸೌಮ್ಯ ಅವರು ಕಡಬದಿಂದ ಕಾಲ್ ಮಾಡ್ತಿದ್ದೀರಾ? ಹೌದೌದು. ಓಕೆ, ನೋಡ್ತಾ ಇರ್ತೀರಾ ಕಾರ್ಯಕ್ರಮವನ್ನ? ನೋಡ್ತಾ ಇರ್ತೇವೆ. ಓಕೆ, ಕಾಲ್ ಮಾಡಿದ್ದು ಫಸ್ಟಾ ಇದಕ್ಕಿಂತ ಮುಂಚಿನ ಕಾರ್ಯಕ್ರಮಕ್ಕೆ ಮಾಡಿದ್ರಾ? ಮಾಡಿದ್ದೀರಾ? ಕಾಲ್ ಸಿಕ್ಕಿದ್ಯಾ? ಸಿಕ್ಕಿದೆ, ತೊಂದರೆ ಇಲ್ಲ. ಓಕೆ, ಇವತ್ತಿನ ಗೋಲ್ಡ್ ರೇಟ್ ಎಷ್ಟು ಅಂತ ಗೊತ್ತಾಯ್ತಾ? ಅದು 3,00,000. ಓಕೆ, 45,000. 3,45,000 ಚಿಲ್ಲರೆ ಅಂತ ಹೇಳ್ತಿದ್ದೀರಿ? ಹೌದು. ಓಕೆ, 3,45,000 ಅಂತ ಲೆಕ್ಕ ಇಟ್ಕೊಳ್ಳೋಣ.
ಹೌದು 3,45,850. 850. ಹೌದು ಓಕೆ, 3,45,850. ಹೌದು. ಓಕೆ ಮೇಡಮ್, ಥ್ಯಾಂಕ್ ಯು. ಓಕೆ. ಓಕೆ ಮೇಡಮ್, ಇವಾಗ ಮಂಗಳೂರು ಜುವೆಲ್ಸ್ ಅಂತ ಹೇಳಿದಾಗ ನಾವು ಎಷ್ಟೇ ಹೇಳಿದ್ರು ಕೂಡ, ಸಿಬ್ಬಂದಿಗಳು ಹೇಳಿದ್ರು ಒಮ್ಮೆ ಖುಷಿ ಇರುತ್ತೆ. ಯಾಕೆಂತ ಕೇಳಿದ್ರೆ ನಾವು ಎಷ್ಟೇ ಮಾಹಿತಿಯನ್ನು ಕೊಡ್ತಾ ಇದ್ರೆ ಕೂಡ ಸಿಬ್ಬಂದಿಗಳು ಹೇಳಿದ್ರೆ ಒಮ್ಮೆ ಪಕ್ಕ ಅನ್ನುವಂಥದ್ದು ಇರುತ್ತಲ್ವಾ. ಹಾಗಾಗಿ ಮಂಗಳೂರು ಜುವೆಲ್ಸ್ ಅನ್ನುವಂಥ ಲೈಟ್ ವೇಟ್ ಆಭರಣಗಳಿಗೆ ಹೆಸರುವಾಸಿಯಾಗಿರುವಂಥದ್ದು. ಇದರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳೋದಾದ್ರೆ ಮೇಡಮ್. ನಮ್ಮ ಹತ್ರ ಈಗ ಹೆಚ್ಚು ಗ್ರಾಮ್ಸ್ ಅಲ್ಲಿರುವಂಥ, ಮೊನ್ನೆ ನೋಡಿರ್ಬೋದು ನೀವು, ಕಾಸ್ ಮಾಲೆ ಅಂತೇಳಿ, ಅದನ್ನ ನಿಜವಾಗಿ ಲಾಸ್ಟ್ ಟೈಮ್ ತುಂಬ ಯೂಸ್ ಮಾಡ್ತಿದ್ರೆ ಅದಕ್ಕೆ ಗ್ರಾಮ್ಸ್ ಎಲ್ಲ ಜಾಸ್ತಿ ಬೇಕಾಗ್ತದೆ. ಅದೇ ನಮ್ಮ ಹತ್ರ ಅದನ್ನ ತುಂಬ ಲೈಟ್ ವೇಟ್ ಅಲ್ಲಿ ಮಾಡಿ ಕೊಟ್ಟಿದ್ದೇವೆ ನಾವು ಆ ಥರ. ಓಕೆ, ಬೇರೆನೂ ಹಾಗೇನೆ ಸ್ವಲ್ಪ ಕಡಿಮೆ ಲೈಟ್ ವೇಟ್ ಅಲ್ಲಿ ನಾವು ಮಾಡಿದ್ದೇವೆ. ಕೇಳ್ಕೊಂಡು ಬರ್ತಾರಾ ಜಾಸ್ತಿಯಾಗಿ ನಮಗೆ ಲೈಟ್ ವೇಟ್ ಅಲ್ಲೇ ಬೇಕು ಅನ್ನುವಂಥದ್ದು? ಕೇಳಿಕೊಂಡು ಬರ್ತಾರೆ ಮ್ಯಾಮ್. ಓಕೆ, ಲೈಟ್ ವೇಟ್ ಆಭರಣ ಅಂತ ಹೇಳಿದ್ರೆ ಅದು ಮಂಗಳೂರು ಜುವೆಲ್ಸ್ ಅನ್ನುವಷ್ಟು ಪಕ್ಕ ಆಗಿದೆ. ಇನ್ನೊಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಹಲೋ ಹಲೋ ಹಲೋ, ನಮಸ್ತೆ, ಚೈತನ್ಯ ಲಕ್ಷ್ಮಿ ಬೆಂಗಳೂರಿಂದ ಕಾಲ್ ಮಾಡ್ತಿದ್ದೀರಾ? ಹೌದು. ಓಕೆ, ಫಸ್ಟ್ ಟೈಮ್ ಕಾಲ್ ಮಾಡಿದ್ದಾ? ಇಲ್ಲ, 3 ವಾರದಿಂದ ಕಾಲ್ ಮಾಡ್ತಿದ್ದೆ. ಕಾಲ್ ಮಾಡ್ತಾ ಇದ್ದೀರಾ, ಟ್ರೈ ಮಾಡ್ತಾ ಇದ್ದೀರಾ, ಗೆಸ್ ಮಾಡ್ತಾ ಇದ್ದೀರಾ? ಹೌದು. ಓಕೆ, ರಕ್ಷಾಬಂಧನ ಗಮ್ಮತ್ತಾ? ಗಮ್ಮತ್ತಿತ್ತು. ಓಕೆ, ಹೇಳ್ಬಿಡಿ, ರೇಟ್ ಎಷ್ಟು ಅಂತ ಹೇಳಿ. 5 ಲಕ್ಷ. 5 ಲಕ್ಷ. ಓಕೆ, ನೋಡುವ ಏನಾಗುತ್ತೆ ಅಂತ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಓಕೆ, ಬೆಂಗಳೂರಿಂದ ಕಾಲ್ ಮಾಡಿದ್ದಾರೆ. 5 ಲಕ್ಷ ಅಂತ ಹೇಳಿದ್ದಾರೆ, ನೋಡಬೇಕು ಏನಾಗುತ್ತೆ ಅಂತ. ಓಕೆ, ನಾವು ಲೈಟ್ ವೇಟ್ ಬಗ್ಗೆ ಮಾತಾಡ್ತಾ ಇದ್ವಿ. ಇವಾಗ ಸಣ್ಣ ಮಕ್ಕಳಿಗೆ ಆಗುವಂಥ ಆಭರಣ ತುಂಬ ಜನ ಯೋಚನೆ ಮಾಡ್ತಾರೆ, ಅದು ಕೂಡ ಲೈಟ್ ವೇಟಲ್ಲಿ ಸಿಗುತ್ತಾ ಅಂತ. ಯಾಕೆಂತ ಕೇಳಿದ್ರೆ ಸಣ್ಣ ಮಕ್ಕಳಿಗೆ ಆಗುವಂಥ ಆಭರಣ ಅಂತ ಹೇಳಿದ್ರೆ ಅದು ನೋಡೋದಕ್ಕಿಂತ ತುಂಬಾ ಸಣ್ಣ ಇರುತ್ತೆ. ಆಗಿರಬೇಕಾದ್ರೆ ಅದರ ಮೇಲೆ ಕೂಡ ಲೈಟ್ ವೇಟ್ ಅಂತ ಇದ್ರೆ ಇರುತ್ತಾ ಹೇಗೆ ಅಂತ? ಇರುತ್ತೆ ಮ್ಯಾಮ್, ಲೈಟ್ ವೇಟ್ ಅಲ್ಲಿ ಇರುತ್ತೆ. ಅಂದ್ರೆ ಈಗ ಬ್ಯಾಂಗಲ್ಲೆಲ್ಲ ನಿಮಗೆ ನೋಡ್ಬೋದು, ಅದು 3 ಗ್ರಾಮ್ಸ್ 2 ಆ ಥರ ಎಲ್ಲ ಬರ್ತದೆ ನಮ್ಮ ಹತ್ರ. ಓಕೆ, ಮಂಗಳೂರು ಜುವೆಲ್ಸ್ಗೆ ವಿಸಿಟ್ ಮಾಡಿದಂಥ ಗ್ರಾಹಕರ ರೆಸ್ಪಾನ್ಸ್ ಎಲ್ಲ ಹೇಗಿರುತ್ತೆ ಅಂತ? ಒಳ್ಳೇದಿರ್ತದೆ ಮ್ಯಾಮ್. ತುಂಬ ಜನ ಹೇಳ್ತಾರೆ, ನೀವು ಒಳ್ಳೆ ಟ್ರೀಟ್ ಮಾಡ್ತೀರಾ ಅಂತೇಳೆಲ್ಲ ಹೇಳ್ತಾರೆ ನಮ್ಮ ಹತ್ರ ಬಂದು. ಮತ್ತು ನಮ್ಮದು ಜುವೆಲ್ಸನ್ನಾಗಲಿ ಈಗ ಅವರು ಹೇಳುವಂಥ ಡಿಸೈನ್ ಒಂದು ಸ್ವಲ್ಪ ಟ್ರೆಡಿಷ್ನಲ್ ಆಗಿರುವಂಥ ಡಿಸೈನನ್ನೆಲ್ಲ ತುಂಬ ಅವರು ಇಷ್ಟಪಡ್ತಾರೆ. ಸಣ್ಣ ಲೈಟ್ ವೇಟ್ ಆಗಿ ಮಾಡಿರ್ತೇವಲ್ವ, ಅದು ಹೆವಿ ಕೂಡ ಅವರಿಗೆ ಅನಿಸೋದಿಲ್ಲ ಅಷ್ಟೊಂದು ಟಚ್ ಮಾಡಿದಾಗ ಕೂಡ. ಓಕೆ, ಮಂಗಳೂರು ಜುವೆಲ್ಸ್ ಅಂತ ಹೇಳಿದಾಗ ಪ್ರತಿಯೊಬ್ಬರು ಕೂಡ ವಿಸಿಟ್ ಮಾಡಬೇಕು ಅಂತ ಹೇಳ್ತಾನೆ ಇದ್ದೀವಿ ನಾವು. ಇನ್ನೊಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಹಲೋ ಹಲೋ ಮೇಡಮ್, ನಮಸ್ತೆ. ಶರತ್ ಅವರು ಮಡಂತಿಯರಿಂದ ಕಾಲ್ ಮಾಡ್ತಿದ್ದೀರಾ? ಹೌದು ಸರ್. ಹೌದು ಮೇಡಮ್. ಓಕೆ, ಹೇಳಿ ಸರ್, ಎಷ್ಟಿರ್ಬೋದು ರೇಟ್ ಗೋಲ್ಡ್? 5,16,000. 5,16,000. ಹೌದು ಮೇಡಮ್. ಎಷ್ಟು ಗ್ರಾಮ್ ಇರ್ಬೋದು? ಗ್ರಾಮ್ ಒಂದು ಅಂದಾಜು ಹೇಳಲಿಕ್ಕೆ ಆಗುದಿಲ್ಲ ಮೇಡಮ್, ಅಷ್ಟು ಹೇಳಿದ್ರೆ ನಮ್ಗೆ ಹೇಳಲಿಕ್ಕೆ ಒಳ್ಳೇದಿತ್ತಲ್ಲ ಮೇಡಮ್. ಓಕೆ, ಇವತ್ತು ಫಸ್ಟ್ ಕಾಲ್ ಮಾಡಿದ್ದ ನೀವು? ಇದಕ್ಕಿಂತ ಮುಂಚೆ ಕಾಲ್ ಮಾಡಿ? ಇಲ್ಲ, ಮೊದಲು ಮಾಡ್ತಾ ಇದ್ದೇನೆ ವಾರ. ಓಕೆ, ಮೊದಲು ಮಾಡ್ತಾ ಇದ್ರಿ, ಇವತ್ತು ಕಾಲ್ ಸಿಕ್ತು. ಹೌದು ಮೇಡಮ್. ಓಕೆ, ಥ್ಯಾಂಕ್ ಯು ಸರ್. ಓಕೆ. ಓಕೆ, ಗ್ರಾಹಕರು ತುಂಬಾ ಜನ ಮಂಗಳೂರು ಜುವೆಲ್ಸ್ಗೆ ವಿಸಿಟ್ ಮಾಡಿದವರು ಕೂಡ ಹೇಳಿದ್ದಾರೆ ಅಂತ ಕೇಳ್ಪಟ್ವಿ. ನಾವು ಕಾಲ್ ಮಾಡ್ತಾನೆ ಇರ್ತೀವಿ, ಬಟ್ ನಮಗೆ ಕಾಲ್ ಸಿಗ್ತಾ ಇಲ್ಲ ಅನ್ನೋವಂಥದ್ದು. ಯಾಕಂತ ಹೇಳಿದ್ರೆ ತುಂಬಾ ಜನ ಕಾಯ್ತಾ ಇರ್ತೀರಿ, ಹಾಗಾಗಿ ಜಾಸ್ತಿಯಾಗಿ ಕಾಲ್ ಬಿಸಿ ಅಂತಾನೆ ಬರ್ತಾ ಇರುತ್ತೆ. ನೀವು ಮತ್ತೆ ಟ್ರೈ ಮಾಡ್ತಾನೆ ಇರಬೇಕು. ಇನ್ನೊಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಹಲೋ ಹಲೋ, ದಿವ್ಯಾ ಅವರು ಮಾಡಾವಿಂದ ಕಾಲ್ ಮಾಡ್ತಿದ್ದೀರಾ? ಓಕೆ, ವರಮಹಾಲಕ್ಷ್ಮಿ ಗಮ್ಮತ್ತಿತ್ತ ಇವತ್ತು? ಗಮ್ಮತ್ತಿತ್ತು. ಯಾವ ಟೆಂಪಲ್ಗೆ ಹೋದ್ರಿ? ಪರಮೇಶ್ವರಿ ಟೆಂಪಲ್. ಓಕೆ, ಗೋಲ್ಡ್ ನೋಡಿದ್ರಾ? ನೋಡಿದೆ ಮೇಡಮ್. ಓಕೆ, ಇಷ್ಟ ಆಯ್ತಾ ನಿಮಗೆ? ಇಷ್ಟ ಆಯ್ತು. ಓಕೆ, ಹೇಳಿ, ಎಷ್ಟು ವೆಯ್ಟ್ ಎಷ್ಟಿರ್ಬೋದು? ಓಕೆ, ರೇಟ್ ಹೇಳಿ. ಹಲೋ, ರೇಟ್ ಎಷ್ಟಿರ್ಬೋದು ಹೇಳಿ? 2,09,000. 2,09,000. 2,80,000. ಹೌದು ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಯು. ಓಕೆ, 2,80,000 ಅಂತ ಹೇಳಿದ್ದಾರೆ. ಓಕೆ, ಇನ್ನೊಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಹಲೋ ಹಲೋ ಓಕೆ, ಕರೆಯನ್ನ ಮಾಡ್ತಾನೆ ಇರಿ. ಯಾಕೆಂತ ಕೇಳಿದ್ರೆ ಇವತ್ತು ಯಾರೆಲ್ಲ ಕಾಲ್ ಮಾಡಿ ಹೇಳ್ತಿರೋ ನಿಮಗೆ ಮನೆಗೆ ಒಂದು ರೀತಿಯಾಗಿರುವಂತಹ ಗುಡ್ ನ್ಯೂಸ್ ಅನ್ನೇ ಕೊಂಡೋದ ರೀತಿ. ಯಾಕೆ ಅಂತ ಕೇಳಿದ್ರೆ ಇವತ್ತು ಯಾರೆಲ್ಲ ಗೆಸ್ ಮಾಡಿ ನಿಖರವಾಗಿರುವಂಥ ಬೆಲೆಯನ್ನ ಹೇಳ್ತಿರೋ ನಿಮಗೆ ಪ್ರೈಸ್ ಸಿಗುತ್ತೆ. ಇವತ್ತು ಶುಭ ದಿನ ಅಲ್ವಾ, ಹಾಗಾಗಿ ಈ ಒಂದು ಶುಭ ದಿನದಂದು ಮನೆಗೆ ಲಕ್ಷ್ಮಿಯ ರೂಪದಲ್ಲಿರುವಂತಹ ಪ್ರೈಸನ್ನ ಕೂಡ ನೀವು ಕೊಂಡೋಗ್ಬೋದು ಅನ್ನುವಂಥದ್ದು. ಹಾಗಾಗಿ ಕರೆ ಮಾಡಿ, ಯಾರೆಲ್ಲ ಕರೆಯನ್ನ ಮಾಡ್ತೀರಾ ನಿಖರವಾಗಿರುವಂಥ ಪ್ರೈಸನ್ನ ಹೇಳೋದಿಲ್ಲ ಅಂಥವರಿಗೆ ಕೂಡ ಇವತ್ತು ನಮ್ಮ ಒಂದು
ಕಾರ್ಯಕ್ರಮದಲ್ಲಿ ಅಂದರೆ ನಿರಂತರವಾಗಿ ನಮ್ಮ ಕಾರ್ಯಕ್ರಮದಲ್ಲಿ ನಿಮಗೆ ಪ್ರೈಸನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀವಿ. ಇನ್ನೂ ಕೂಡ ನೀವು ಕರೆಯನ್ನು ಮಾಡಬಹುದಾಗಿದೆ. ಒಂದು ಸಣ್ಣ ವಿರಾಮವನ್ನು ತಗೊಳ್ತಾ ಇದ್ದೀವಿ. ಕಾರ್ಯಕ್ರಮ ಮುಂದುವರಿಯುತ್ತೆ ಸಣ್ಣ ವಿರಾಮದ ಬಳಿಕ. ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಹೇಳ್ತಾನೆ ಇದ್ವಿ ಕರೆಯನ್ನ ಮಾಡಿ ನಿಖರವಾಗಿರುವಂತಹ ಬೆಲೆ ಎಷ್ಟು ಅನ್ನೋದನ್ನ ತಿಳಿಸಿ ಅಂತ. ಇವತ್ತು ನಾವು ಕೊಡವ ಸ್ಟೈಲ್ನಲ್ಲಿರುವಂತಹ ಪೆಂಡೆಂಟ್ ಅನ್ನ ನಿಮ್ಮ ಮುಂದೆ ಇಟ್ಟಿದ್ದೇವೆ. ಇದರ ಒಂದು ರೇಟ್ ಎಷ್ಟಿರ್ಬೋದು ಅನ್ನೋದನ್ನ ತಿಳಿಸ್ಬೇಕು. ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಹಲೋ 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 ನಮಸ್ತೆ. ಸವಣೂರಿಂದ ಕಾಲ್ ಮಾಡಿದ್ದೀರಾ ಅಶ್ವಿನಿ ಅವರು? ಹೌದು. ಓಕೆ ಮೇಡಮ್, ಎಷ್ಟಿರ್ಬೋದು ರೇಟ್ ಇವತ್ತಿನ ಗೋಲ್ಡ್ ಇತ್ತು? ಇವತ್ತಿಂದ 14,000.
14,000 ಚಿಲ್ಲರೆ. ಎಷ್ಟು? ಯಾವ್ದು ಇದ್ರದ್ದು ರೇಟ್? ಅದು 4.5 ಲಕ್ಷ. 4.5 ಲಕ್ಷ. ಓಕೆ, ಇವತ್ತಿನ ಗೋಲ್ಡ್ ರೇಟ್ ಅಂತ ಅನ್ಕೊಂಡ್ರ? ಓಕೆ, ಪೆಂಡೆಂಟ್ ಇದ್ದು ಕೇಳಿದ್ದು. ಓಕೆ, ಎಷ್ಟು ಹೇಳಿದ್ರಿ ನೀವು? 4.5 ಲಕ್ಷ ಹೇಳಿದ್ದು. 4.5 ಲಕ್ಷ. ಹಾ, ಓಕೆ, 4.5 ಲಕ್ಷ ಅಂತ ಹೇಳಿದ್ದೀರಾ. ನೋಡೋಣ. ಓಕೆ ಮೇಡಮ್, ಥ್ಯಾಂಕ್ ಯು. ಓಕೆ, 4.5 ಲಕ್ಷ ಅಂತ ಹೇಳಿದ್ದಾರೆ. ಇವತ್ತಿನ ಗೋಲ್ಡ್ ರೇಟ್ 14,650 ರೂಪಾಯಿ. ಹಾಗಾಗಿ ನೀವು ಸರಿಯಾಗಿ ಯೋಚನೆಯನ್ನ ಮಾಡಿ ಗೋಲ್ಡ್ ರೇಟನ್ನು ಹೇಳಬೇಕಾಗುತ್ತೆ. ಇದಕ್ಕಿಂತ ಮುಂಚೆ ಕೂಡ ನಾವು ಹೇಳ್ತಾ ಇದ್ವಿ ಅಲ್ವಾ, ಮಂಗಳೂರು ಜುವೆಲ್ಸ್ ಅಂತ ಹೇಳಿದ್ರೆ ಲೈಟ್ ವೆಯ್ಟ್ ಆಗಿರುವಂಥ ಆಭರಣಗಳನ್ನು ಕೊಡ್ತಾ ಇದ್ದಾರೆ ಅನ್ನೋವಂಥದ್ದು. ಹಾಗಾಗಿ ಈ ಒಂದು ಗೋಲ್ಡ್ ಕೂಡ ಲೈಟ್ ವೆಯ್ಟ್ ಇರ್ಬೋದು ಅಥವಾ ವೇಟ್ ಇರ್ಬೋದು, ಇವೆಲ್ಲವನ್ನ ಕೂಡ ತಲೆಯಲ್ಲಿ ಇಟ್ಕೊಂಡು ನೀವು ಸರಿಯಾಗಿರುವಂಥ ರೇಟನ್ನು ಹೇಳಬೇಕಾಗುತ್ತೆ. ಇನ್ನೊಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಹಲೋ ಹಲೋ ಹಲೋ, ಅಶ್ರಫ್ ಅವರು ಕಡಬದಿಂದ ಕಾಲ್ ಮಾಡ್ತಿದ್ದೀರಾ? ಹೌದು ಮೇಡಮ್. ಓಕೆ ಸರ್, ಕಾರ್ಯಕ್ರಮ ನೋಡ್ತಾ ಇರ್ತೀರಾ? ಯಾವುದು ಕಾರ್ಯಕ್ರಮ ನೋಡ್ತಾ ಇರ್ತೀರಾ? ಕಾರ್ಯಕ್ರಮ ನೋಡ್ತಾ ಇರ್ತೇವೆ. ಓಕೆ, ಕಾಲ್ ಮಾಡಿದ್ರಾ ಇದಕ್ಕಿಂತ ಮುಂಚೆ? ಕಾಲ್ ಮಾಡ್ತಾ ಇದ್ದೇವೆ, ನಮ್ಗೆ ಸಿಗ್ತಾ ಇರ್ಲಿಲ್ಲ. ಇವತ್ತು ಫಸ್ಟ್ ಸಿಕ್ಕಿದ್ದು. ಓ, ಇವತ್ತು ಫಸ್ಟ್ ಸಿಕ್ಕಿರುವಂತದ್ದು, ಹಾಗಾಗಿ ತುಂಬಾ ಖುಷಿಯಲ್ಲಿದ್ದೀರಾ? ಹೌದೌದು. ಓಕೆ ಸರ್, ಹೇಳಿ ಇವತ್ತಿನ ಈ ಒಂದು ಪೆಂಡೆಂಟ್ ನ ನಿಖರವಾಗಿರುವಂತ ಬೆಲೆ ಎಷ್ಟಿರ್ಬೋದು? ಇವತ್ತಿನ 3,35,850. ಇನ್ನೊಂದ್ಸರಿ ಹೇಳಿ ಸರ್. 3,35,850. ಓಕೆ, 3,35,850. ಹೌದು ಮೇಡಮ್. ಓಕೆ, ಇವತ್ತಿನ ಗೋಲ್ಡ್ ರೇಟ್ ಗೊತ್ತಾಯ್ತಾ? 14,500. 650. 670. ಸರಿಯಾಗಿ ಕೂತು ಕ್ಯಾಲ್ಕುಲೇಟ್ ಮಾಡಿದ್ರಾ? ನಾನು ಒಂದು ಅಂದಾಜಿಗೆ ಹೇಳಿದೆ. ಅಂದಾಜಿಗೆ ಹೇಳಿದ್ರಿ? ಹೌದು. ಓಕೆ ಸರ್, ಕಾಲ್ ಮಾಡ್ತಾ ಇರಿ ನೆಕ್ಸ್ಟ್ ಕೂಡ. ಆಯ್ತಾಯ್ತು ಮೇಡಮ್. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಇನ್ನೊಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಹಲೋ ಹಲೋ ಹಲೋ, ಗೀತಾ ಕಾಟುಕುಕ್ಕೆಯಿಂದ ಕಾಲ್ ಮಾಡ್ತಾ ಇದ್ದೀರಾ? ಹೌದು. ಓಕೆ, ವರಮಹಾಲಕ್ಷ್ಮಿ ಹಬ್ಬ ಜೋರಿತ್ತ ಮನೆಯಲ್ಲಿ? ಜೋರಿತ್ತು. ಮನೆಯಲ್ಲ ಅಲ್ಲ ಟೆಂಪಲ್ಗೆ ಹೋದ್ರಾ? ಅಲ್ಲ, ಟೆಂಪಲ್ ಅಲ್ಲಿ. ಯಾವ ಟೆಂಪಲ್ಗೆ ಹೋದ್ರಿ? ಸುಬ್ರಹ್ಮಣ್ಯ ಟೆಂಪಲ್. ಸುಬ್ರಹ್ಮಣ್ಯ ಟೆಂಪಲ್ಗೆ ಹೋದ್ರಿ. ಏನಂತ ಬೇಡ್ಕೊಂಡ್ರಿ ದೇವ್ರ ಹತ್ರ? ನನಗೊಂದು ಆರೋಗ್ಯ ಕೊಡಿ ಅಂತ ಕೇಳ್ಕೊಂಡೆ. ಓ, ಬೆಸ್ಟ್. ಆರೋಗ್ಯ ಸಿಗ್ಬೇಕು, ಪ್ರತಿಯೊಬ್ಬರಿಗೂ ಆರೋಗ್ಯ ಬೇಕು ಅಂತ ಕೇಳ್ಕೊಂಡೆ. ಓಕೆ, ಬೆಸ್ಟ್. ಓಕೆ, ಎಷ್ಟಿರ್ಬೋದು ಇವತ್ತಿನ ಪೆಂಡೆಂಟಿನ ನಿಖರವಾಗಿರುವಂತ ರೇಟ್? ಅಂದಾಜು ಒಂದು 3,95,000. 3,95,000. ಓಕೆ, ನೀವೇ ಯೋಚನೆ ಮಾಡಿದ್ದ ಇಲ್ಲ ಮನೆಯವರು ಹೆಲ್ಪ್ ಮಾಡಿದ್ರಾ? ಇಲ್ಲ, ನಾನೇ ಯೋಚನೆ ಮಾಡಿದ್ದೆ. ನಾನೇ ಯೋಚನೆ ಮಾಡಿದ್ದು. ಹೌದು. ಓಕೆ, ತುಂಬಾ ಜೋಶಲ್ಲಿದ್ದೀರಾ? ಹೌದು. ಓಕೆ, ನೋಡುವ ಮೇಡಮ್. ಆಲ್ ದಿ ಬೆಸ್ಟ್. ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಓಕೆ ಮೇಡಮ್, ತುಂಬಾ ಜೋಶಲ್ಲಿದ್ದಾರೆ. ವರಮಹಾಲಕ್ಷ್ಮಿ ಹಬ್ಬ ಅಲ್ವಾ, ಹಬ್ಬನ ಮುಗಿಸ್ಕೊಂಡಿದ್ದಾರೆ. ಇವಾಗ ಕಾಲ್ ಸಿಕ್ಕಿದೆ ಅಲ್ವಾ, ಅದರ ಖುಷಿಯಲ್ಲಿ ಕೂಡ ಇದ್ದಾರೆ ಅಂತ. ಓಕೆ, ಇದಕ್ಕಿಂತ ಮುಂಚೆ ತುಂಬಾ ಜನ ಕಾಲ್ ಮಾಡ್ತಾ ಇದ್ರು, ಕೆಲವರು ಗೆಸ್ ಮಾಡಿದ್ದು ಕರೆಕ್ಟ್ ಆಗಿರ್ತಾ ಇತ್ತು, ಅಂಥವ್ರಿಗೆ ನೀವು ಗಿಫ್ಟನ್ನು ಕೊಡ್ತಾ ಇದ್ದೀರಾ ಅಂತ. ಹಾಗಾಗಿ ವಿಜೇತರಾದಂಥವರ ರೆಸ್ಪಾನ್ಸ್ ಎಲ್ಲ ಹೇಗಿದೆ ಅಂತ? ಒಳ್ಳೇದಿದೆ ಮ್ಯಾಮ್. ಅಂದರೆ ಈಗ ನಾವು ಕೊಡ್ತಿರುವಂತಹ ಗಿಫ್ಟನ್ನು ತುಂಬ ಜನ ಇಷ್ಟಪಡ್ತಿದ್ದಾರೆ. ಅದಲ್ಲದೆ ಈಗ ಬೇರೆ ಸ್ಕೀಮ್ಗೆ ಆಗಲಿ ಅದಕ್ಕೆಲ್ಲ ಜಾಯ್ನ್ ಆಗ್ತಿದ್ದಾರೆ, ಕೆಲವರೆಲ್ಲ ಪರ್ಚೇಸ್ ಮಾಡ್ತಿದ್ದಾರೆ. ನಮ್ಮದು ನೋಸ್ ಪಿನ್ ಆಗಿರಲಿ ಅಥವಾ ಬೇರೆ ರಿಂಗ್ ಆರ್ಡರ್ ತಗೊಂಡೆಲ್ಲ ಮಾಡ್ಕೋತಾ ಇದ್ದಾರೆ ಮ್ಯಾಮ್. ಓಕೆ, ಇವಾಗ ಮಂಗಳೂರು ಜುವೆಲ್ಸ್ನ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಕಾಲ್ ಮಾಡ್ತಾ ಇದ್ದೀವಿ. ನಮಗೆ ಗಿಫ್ಟ್ ಅಂದರೆ ಇವಾಗ ನೀವು ನಿಖರವಾಗಿರುವಂಥ ಬೆಲೆಯನ್ನು ಹೇಳಲಿಲ್ಲ, ಆದರೂ ಕೂಡ ನೀವು ಕಾಲ್ ಮಾಡಿರ್ತೀರಾ, ಅಂಥವ್ರಿಗೂ ನಾವು ಗಿಫ್ಟನ್ನು ಕೊಡ್ತೇವೆ ಅಂತ ಹೇಳ್ತಾ ಇದ್ದೇವಲ್ವಾ. ಅದನ್ನು ಒಂದ್ಸರಿ ಕ್ಲಾರಿಟಿಯಾಗಿ ಹೇಳಬೇಕು ಅಂತ ಇದೆ. ಯಾಕೆಂತ ಕೇಳಿದರೆ, ಒಂದು ಸಲ ನೀವು ಕಾಲ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಗಿಫ್ಟ್ ಸಿಗುತ್ತೆ ಅನ್ನೋವಂಥದ್ದು. ಮತ್ತೆ ಮತ್ತೆ ಕಾಲ್ ಮಾಡಿದಾಗ ನಿಮಗೆ ಗಿಫ್ಟ್ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ ಕೆಲವರು. ಬಟ್ ನೀವು ಪ್ರಥಮವಾಗಿ ಕಾಲರ್ ಆಗಿದ್ರೆ ನಿಮಗೆ ಖಂಡಿತವಾಗ್ಲೂ ಮಂಗಳೂರು ಜುವೆಲ್ಸ್ ಕಡೆಯಿಂದ ನಿಮಗೆ ಗಿಫ್ಟ್ ಸಿಕ್ಕೇ ಸಿಗುತ್ತೆ. ಅದರ ಜೊತೆಗೇನೆ ಯಾರೆಲ್ಲ ಪ್ರೈಸನ್ನು ಗೆದ್ದಿದ್ದೀರೋ ಅವ್ರು ನಮಗೆ ಕೂಡ ಹೇಳಿದ್ದಿದೆ, ಒಳ್ಳೆ ಗಿಫ್ಟನ್ನೇ ಕೊಟ್ಟಿದ್ದಾರೆ ಅಂತ. ಹಾಗಾಗಿ ಕಾಲ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರೋರು ನಮ್ಮ ಹತ್ರ ಕೇಳ್ತಾರೆ, ಏನು ಗಿಫ್ಟ್ ಕೊಟ್ಟರು ಅಂತ. ನೀವು ಏನು ಗಿಫ್ಟ್ ಅಂತ ಗೊತ್ತಾಗಬೇಕು ಅಂತ ಹೇಳಿದರೆ ಕಾಲ್ ಮಾಡಬೇಕು, ಕರೆಕ್ಟ್ ಆಗಿರುವಂತಹ ಬೆಲೆ ಎಷ್ಟಿರ್ಬೋದು ಅಂತ ಹೇಳಬೇಕು. ಆಗ ನಿಮಗೂ ಗಿಫ್ಟ್ ಸಿಗುತ್ತೆ, ಆಗ ಗೊತ್ತಾಗುತ್ತೆ ವಾವ್ ಇಷ್ಟೊಂದು ಚೆನ್ನಾಗಿರುವಂಥ ಗಿಫ್ಟನ್ನು ಕೊಟ್ಟರಲ್ಲ ಮಂಗಳೂರು ಜುವೆಲ್ಸ್ನವರು ಅಂತ ನೀವು ಕೂಡ ಹೇಳ್ತೀರಾ. ಎಸ್, ಇನ್ನೊಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ ಸರ್, ನಿಮ್ಮ ಹೆಸರು? ನಮಸ್ತೆ ಮೇಡಮ್. ಧನಂಜಯ್ ಅವರು ಕಡಬದಿಂದ ಕಾಲ್ ಮಾಡ್ತಾ ಇದ್ದೀರಾ? ಹೌದು ಮೇಡಮ್. ಓಕೆ, ರಕ್ಷಾಬಂಧನ ಎಲ್ಲ ಸೆಲೆಬ್ರೇಟ್ ಆಯ್ತಾ? ಹೌದು ಮೇಡಮ್, ರಕ್ಷಾಬಂಧನ ಶುಭಾಶಯಗಳು ನಿಮಗೆ. ಥ್ಯಾಂಕ್ ಯು ಸರ್, ನಿಮಗೂ ಕೂಡ. ಓಕೆ, ಥ್ಯಾಂಕ್ ಯು. ಓಕೆ, ಎಷ್ಟು ಜನರಿಗೆ ನೀವು ರಾಖಿ ಕಟ್ಟಿದ್ರಿ? ಇಲ್ಲ ಮೇಡಮ್, ಜಾಸ್ತಿ ಜನ ಕಟ್ಟಕ್ಕೆ ಆಗಿಲ್ಲ, ಸ್ವಲ್ಪ ಬಿಸಿ ಇದ್ದೆ ಇವತ್ತು. ಓಕೆ, ನಿಮಗೆ ಎಷ್ಟು ಜನ ಕಟ್ಟಿದ್ರು? ನಿಮ್ಗೆ ಎಷ್ಟು ಜನ ರಾಖಿ ಕಟ್ಟಿದ್ರು? 4 ಜನ ಅಷ್ಟೇ.
ಸ್ವಲ್ಪ ಜನ ಕಟ್ಟಿದ್ದು. ಅಷ್ಟೇ ಕಸಿನ್ಸ್. ಓಕೆ, ಇವತ್ತಿನ ಪೆಂಡೆಂಟ್ನ ನಿಖರವಾಗಿರುವಂತ ಬೆಲೆ ಎಷ್ಟಿರ್ಬೋದು? ಇವತ್ತಿನ ರೇಟ್ ಅಲ್ಲಿ ಹ್ಮ್ 4,000 ರೇಟ್ ಉಂಟು, ಕಡಿಮೆ ಆಗಿದೆ. ನನ್ಗೆ ಒಂದು ಪೆಂಡೆಂಟ್ ನೋಡುವಾಗ ಅದೊಂದು 3,00,000 ಇರ್ಬೋದು ಅಂತ ನನ್ನ ಒಂದು ಗೆಸ್. ಓಕೆ, ಕರೆಕ್ಟ್ ಆಗಿರುವಂತಹ ನಂಬರ್ಸ್ ಅನ್ನ ಹೇಳಿ ಸರ್, ಇಷ್ಟೇ ಇರ್ಬೋದು ಅಂತ. 3,25,000 3,25,000. 3,25,000 3,25,000 ಇರ್ಬೋದು ಅಂತ. ಹೌದು. ಓಕೆ, ಏನಾದ್ರು ಚೇಂಜಸ್ ಮಾಡ್ತೀರಾ? ಹಲೋ, ಚೇಂಜಸ್ ಕರೆಕ್ಟ್ ನಿಖರವಾಗಿ ಇಲ್ಲ, ಚೇಂಜಸ್ ಅಷ್ಟು ಸಾಕು ಅಂತ, ಅಷ್ಟು ಗೆಸ್ ಮಾಡಿದ್ದೇವೆ. ಓಕೆ ಅಂತ. ಓಕೆ, Okay. 3,25,000 ಅಂತ ಹೇಳಿದಿರಿ. ನೋಡುವ ಸರ್. ಹೌದು. ಥ್ಯಾಂಕ್ ಯು ಸರ್. ಓಕೆ ಸರ್. ಓಕೆ, ಥ್ಯಾಂಕ್ ಯು. ಓಕೆ, ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ಸಮನ್ವಿ ಹೆಗ್ಡೆ ಅವರು ಬೆಂಗಳೂರಿಂದ ಕಾಲ್ ಮಾಡಿದ್ದೀರಾ? ಹೌದು ಮೇಡಮ್. ಫಸ್ಟ್ ಕಾಲ್ ಮಾಡಿದ್ದಾ? ಇಲ್ಲ, ಮೂರನೇ ಸಲ. ಓಕೆ, ಇವತ್ತಿನ ಗೋಲ್ಡ್ ರೇಟ್ ಎಷ್ಟು ಗೊತ್ತಾಯ್ತಾ? ಏನೋ ನೀವೇ ಹೇಳ್ತಾ ಇದ್ರಿ 14,000. ನೀವೇ ಹೇಳ್ತಾ ಇದ್ರಿ, ಹಾಗಾಗಿ ನಿಮ್ಗೇನೆ ಗೊತ್ತು ಅಂತ. ನೀವು ಹೇಳಿದ್ರಿಂದಾಗಿ ನಮಗೆ ಗೊತ್ತಾಯ್ತು ಅಂತ. ಏನು ಐಡಿಯಾ ಇಲ್ಲ, ಸುಮ್ಮನೆ ಕೈ ಮಾಡ್ತೀವಿ ಅಷ್ಟೇ. ಓಕೆ, ಸುಮ್ಮನೆ ಟ್ರೈ ಮಾಡ್ತಾ ಇದ್ರಿ, ಪ್ರೈಸ್ ಸಿಕ್ಕಿದ್ರೆ ಸಿಗುತ್ತಲ್ಲ ಅಂತ. ಅಷ್ಟೇ. ಓಕೆ, ಎಷ್ಟಿರ್ಬೋದು ರೇಟ್? ಒಂದು 4,45,000. 4,45,000. ಹಾ, ಓಕೆ, 4,45,000 ಅಂತ ಹೇಳಿದ್ದೀರಾ. ಏನಾಗುತ್ತೆ ಅಂತ ನೋಡೋಣ. ಓಕೆ ಮೇಡಮ್. ಓಕೆ, ಲಾಸ್ಟ್ ವರೆಗೆ ನೋಡಿ ಕಾರ್ಯಕ್ರಮ. ಓಕೆ ಮೇಡಮ್. ಓಕೆ, ಆಲ್ ದಿ ಬೆಸ್ಟ್. ಓಕೆ, ಥ್ಯಾಂಕ್ ಯು. ಓಕೆ, ಇನ್ನೊಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಹಲೋ. ಓಕೆ, ಇವತ್ತಿನ ಗೋಲ್ಡ್ ರೇಟ್ ಅನ್ನ ನಾನು ಮತ್ತೆ ಹೇಳ್ತಾ ಇದ್ದೀನಿ ನಿಮಗೆ. 14,650 ರೂಪಾಯಿ ಇದೆ. ಸ್ವಲ್ಪ ರೇಟ್ ಕಮ್ಮಿ ಆಗಿದೆ ಅಲ್ವಾ, ನಿನ್ನೆಗೆ ಹೋಲಿಸಿದ್ರೆ ಇವತ್ತು ಸ್ವಲ್ಪ ಕಮ್ಮಿ ಆಗಿದೆ. ಪ್ರತಿದಿನ ಕೂಡ ಜಾಸ್ತಿ ಆಗೋದು ಕಮ್ಮಿ ಆಗೋದು ಆಗ್ತಾನೇ ಇದೆ. ಕಮ್ಮಿ ಆಗಬೇಕು ಅಂತ ತುಂಬಾ ಜನ ಕಾಯ್ತಾ ಇದ್ದೀರಿ, ಹಾಗಾಗಿ ಕಮ್ಮಿ ಸ್ವಲ್ಪ ಆಗಿದೆ ಇವತ್ತು. ನಾಳೆ ಏನಾಗುತ್ತೆ ಅಂತ ಗೊತ್ತಿಲ್ಲ, ಬಟ್ ಇವತ್ತಿನ ರೇಟ್ 14,650 ರೂಪಾಯಿ. ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಹಲೋ. ಹಲೋ, ದಿವ್ಯಾ ಅವರು ಪುತ್ತೂರಿಂದ ಕಾಲ್ ಮಾಡ್ತಾ ಇದ್ದೀರಿ. ಹೌದು. ಓಕೆ, ಚಾ ಕುಡ್ದಿಲ್ವಾ ಸಂಜೆದ್ದು? ಆಯ್ತಾಯ್ತು. ಸ್ವಲ್ಪ ಜೋಶ್ ಕಮ್ಮಿ ಇದೆ ಅನಿಸ್ತಾ ಇದೆ. ಹಾಗಿಲ್ಲ. ಹಾಗೆ ಇಲ್ಲ, ನಮ್ಮ ವಾಯ್ಸ್ ಇರೋದೇ ಹೀಗೆ. ಹೌದು. ಓಕೆ ಮೇಡಮ್, ವರಮಹಾಲಕ್ಷ್ಮಿ ಎಲ್ಲ ಸೆಲೆಬ್ರೇಟ್ ಆಯ್ತಾ? ಹಾಗೆಲ್ಲ ಸೆಲೆಬ್ರೇಷನ್ ಮಾಡುದಿಲ್ಲ ನಾವು. ಹಾಗೆಲ್ಲ ಮಾಡುದಿಲ್ಲ. ಟೆಂಪಲ್ಗೂ ಹೋಗಿಲ್ವಾ? ಕೆಲಸ ಇತ್ತು ಇವತ್ತು, ಹಾಗೆ ಓಕೆ, ಕೆಲಸ ಇತ್ತು, ಹಾಗಾಗಿ ಮನೆಯಲ್ಲೇ ಕೂತು ದೇವರಿಗೆ ನಮಸ್ಕಾರ ಮಾಡ್ಬಿಟ್ರಿ. ಓಕೆ ಮೇಡಮ್, ಇವತ್ತಿನ ಗೋಲ್ಡ್ ರೇಟ್ ಎಷ್ಟು ಅಂತ ಗೊತ್ತಾಯ್ತಾ? ಗೊತ್ತಾಯ್ತು. ಓಕೆ, ಈ ಒಂದು ಪೆಂಡೆಂಟ್ ನ ರೇಟ್ ಎಷ್ಟಿರ್ಬೋದು? 3,85,000. 3,85,000. ಓಕೆ, ಹತ್ರ ಇರೋರೇನೋ ಹೇಳ್ತಾ ಇದ್ದಾರೆ, ಚೇಂಜ್ ಮಾಡಿ. ಇಲ್ಲ, ಅವರು ಹೋದ್ರು ಆಚೆ. ಅವ್ರು ಹೋದ್ರು ಆಚೆ, ನೀವು ಹೇಳಿದ್ದೆ. ಓಕೆ, ಇನ್ನೊಂದ್ಸಲ ಹೇಳ್ಬಿಡಿ ಎಷ್ಟು ಅಂತ. ಇನ್ನೊಂದ್ಸಲ ಹೇಳ್ಬಿಡಿ ಅಂತ. 3,85,000. 3,85,000. ಓಕೆ ಮೇಡಮ್, ಥ್ಯಾಂಕ್ ಯು. ನೋಡುವ ಏನಾಗುತ್ತೆ ಅಂತ. ಓಕೆ, 3,85,000 ಅಂತ ಹೇಳಿದ್ದಾರೆ. ನೋಡಬೇಕು ಏನಾಗುತ್ತೆ ಅಂತ ಹೇಳಿ. ಪ್ರತಿಯೊಬ್ಬರಿಗೂ ಕೂಡ ಆಸೆ ಇರುತ್ತೆ ಅಲ್ವಾ, ಪ್ರೈಸ್ ಗೆಲ್ಲೇಬೇಕು ಅಂತ ಹೇಳಿ, ಹಾಗಾಗಿ ಕಾಲ್ ಮಾಡ್ತಾ ಇರ್ತೀರಾ. ಕಾಲ್ ಕೂಡ ಸ್ವಲ್ಪ ಬಿಸಿ ಬರ್ಬೋದು, ಆದರೂ ಕೂಡ ಮತ್ತೆ ಟ್ರೈ ಮಾಡ್ತಾನೆ ಇರಿ. ಖಂಡಿತವಾಗ್ಲೂ ನಿಮಗೆ ಕಾಲ್ ಸಿಕ್ಕೇ ಸಿಗುತ್ತೆ. ಇನ್ನೊಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಹಲೋ. ಶ್ರಾವ್ಯ ಅವರು ಆರ್ಲಪದವಿನಿಂದ ಕಾಲ್ ಮಾಡ್ತಾ ಇದ್ದೀರಾ? ಹೌದು. ಓಕೆ, ಇಷ್ಟ ಆಯ್ತಾ ಪೆಂಡೆಂಟ್? ಇಷ್ಟ ಆಯ್ತಾ? ಇಷ್ಟ ಆಯ್ತು. ಓಕೆ, ಪರ್ಚೇಸ್ ಮಾಡುವಂತ ಯೋಚನೆ ಇದೆಯಾ? ನೋಡ್ಬೇಕು. ಓಕೆ, ಹೇಳಿ ಎಷ್ಟಾಗಿರ್ಬೋದು ಈ ಒಂದು ಪೆಂಡೆಂಟ್ ನ ನಿಖರವಾಗಿರುವಂತಹ ಬೆಲೆ? 4,85,000. 4,85,000. 4,85,000. ಹೌದು. ಓಕೆ, ಮಂಗಳೂರು ಜುವೆಲ್ಸ್ಗೆ ವಿಸಿಟ್ ಮಾಡಿದ್ರಾ? ಇಲ್ಲ. ಹೋಗುವಂತ ಯೋಚನೆ ಇದೆಯಾ? ಇದೆ. ಒಳ್ಳೆ ಆಫರ್ ಅನ್ನ ಕೊಡ್ತಾ ಇದ್ದಾರೆ, ಮಾನ್ಸೂನ್ ಆಫರ್ ಇದೆ. ಓಕೆ, ಗೋಲ್ಡ್ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ಮಂಗಳೂರು ಜುವೆಲ್ಸ್ಗೆನೆ ಹೋಗಿ. ಆಫರ್ ಎಲ್ಲ ನೀವು ಒಮ್ಮೆ ಅದರ ಪ್ರಯೋಜನವನ್ನ ಪಡ್ಕೊಳ್ಳಿ. ಲೈಟ್ ವೇಟ್ ಆಭರಣ ಬೇರೆ ಅಲ್ಲಿ ಸಿಗುತ್ತೆ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ,
ಮೇಡಮ್, ಇವಾಗ ಮಂಗಳೂರು ಜುವೆಲ್ಸ್ ಅಂತ ಹೇಳಿದಾಗ ನಾವು ಹೇಳ್ತಾನೆ ಇದ್ದೀವಿ ಲೈಟ್ ವೆಯ್ಟ್ ಆಭರಣಗಳು ಸಿಗ್ತಾ ಇದೆ ಅಂತ, ಆಫರ್ಗಳನ್ನು ಬೇರೆ ಕೊಡ್ತಾ ಇದ್ದಾರೆ ಅನ್ನೋವಂಥದ್ದು ಇರುತ್ತೆ. ಮಂಗಳೂರು ಜುವೆಲ್ಸ್ನಲ್ಲಿರುವಂತಹ ವಿಶೇಷತೆಗಳ ಬಗ್ಗೆ ನಾವು ಪ್ರತಿ ಎಪಿಸೋಡ್ನಲ್ಲಿ ಕೂಡ ತಿಳಿಸ್ತಾ ಇದ್ದೀವಿ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಅವರಿಗೆ ತಿಳಿಸುವಂಥ ಉದ್ದೇಶದಿಂದಾಗಿ ಮಂಗಳೂರು ಜುವೆಲ್ಸ್ನ ವಿಶೇಷತೆಯ ಬಗ್ಗೆ ಸ್ವಲ್ಪ ಮಾತಾಡೋದಾದ್ರೆ, ನಮ್ಮಲ್ಲಿ ಲೈಟ್ ವೆಯ್ಟ್ ಜ್ಯುವೆಲ್ರಿಯನ್ನು ನಾವು ಜಾಸ್ತಿ ಇದು ಮಾಡ್ತಾ ಇದ್ದೇವೆ. ಮತ್ತು ಅಲ್ಲದೆ ನಿಮಗೆ ಈಗ ಟ್ರೆಡಿಷ್ನಲ್ ಡಿಸೈನ್ ಎಲ್ಲ ಬೇಕಂತ ಹೇಳಿದರೆ ಅದನ್ನು ಕೂಡ ನಾವು ಮಾಡಿಕೊಡ್ತೇವೆ. ಮತ್ತು ಕರಿಮಣಿ ಡಿಸೈನಲ್ಲಿ ಆಗಿರ್ಬೋದು ಅಥವಾ ರುದ್ರಾಕ್ಷಿಯಲ್ಲಿ ನಿಮಗೆ ಗೋಲ್ಡ್, ಆಮೇಲೆ ಕೋರಲ್ ಅದೆಲ್ಲ ನಿಮಗೆ ಸಿಗ್ತದೆ ನಮ್ಮ ಹತ್ರ. ಕಸ್ಟಮೈಸ್ ಕೂಡ ನಿಮಗೆ ಬೇಕಾದ ಡಿಸೈನಲ್ಲಿ ನಾವು ಮಾಡಿಕೊಡ್ತೇವೆ. ಓಕೆ, ಇವಾಗಿನ ಬೆಲೆ ಏರಿಕೆಯ ನಡುವೆ ತುಂಬಾ ಜನ ಕಮ್ಮಿಗೆ ಸಿಗಬೇಕು ಅಂತಾನೆ ಯೋಚನೆ ಮಾಡ್ತಾರೆ. ಹಾಗಾದ್ರೆ ಕಮ್ಮಿಗೆ ಸಿಗಬೇಕು ಅಂತ ಹೇಳಿದ್ರೆ ಲೈಟ್ ವೆಯ್ಟ್ ಆಗಿನೇ ಸಿಗಬೇಕಾಗುತ್ತೆ ಅನ್ನೋವಂಥದ್ದು. ಪುತ್ತೂರಿನಲ್ಲಿರುವಂತಹ ಪ್ರತಿಯೊಬ್ಬರಿಗೆ ಕೂಡ ಮಂಗಳೂರು ಜುವೆಲ್ಸ್ ಪುತ್ತೂರಿಗೆ ಎಂಟ್ರಿ ಕೊಟ್ಟಾಗ ತುಂಬಾನೇ ಖುಷಿಯಾಗಿತ್ತು. ಯಾಕೆಂತ ಹೇಳಿದ್ರೆ ನಾವು ಗೋಲ್ಡನ್ನ ಪರ್ಚೇಸ್ ಮಾಡಬೇಕು, ನಾವು ಕೂಡ ಗೋಲ್ಡನ್ನ ವೇರ್ ಮಾಡಬೇಕು, ತುಂಬಾನೇ ಚೆನ್ನಾಗಿರುವಂತಹ ಗೋಲ್ಡನ್ನ ಪರ್ಚೇಸ್ ಮಾಡಬೇಕು, ದೊಡ್ಡ ದೊಡ್ಡದಾಗಿ ಕಾಣುವಂತಹ ಗೋಲ್ಡ್ಗಳನ್ನ ವೇರ್ ಮಾಡಬೇಕು ಅಂತ, ಅವುಗಳೆಲ್ಲ ಕೂಡ ಕಡಿಮೆ ಬೆಲೆಗೆ ಸಿಗಬೇಕು ಅಂತ ಯೋಚನೆ ಮಾಡ್ತಾ ಇದ್ರಿ. ಮಂಗಳೂರು ಜುವೆಲ್ಸ್ ಪುತ್ತೂರಿಗೆ ಎಂಟ್ರಿ ಆದಾಗ ತುಂಬಾ ಜನರಿಗೆ ಖುಷಿ ಆಗಿತ್ತು. ಅಲ್ಲಿಗೆ ಯಾರೆಲ್ಲ ಹೋಗಿ ಅಲ್ಲಿರುವಂಥ ಗೋಲ್ಡನ್ನ ನೋಡಿದ್ದಾರೋ ಅವರು ತುಂಬಾ ಜನ ಹೇಳೋದು ಕೂಡ ಇದೆ, ತುಂಬಾ ಚೆನ್ನಾಗಿರುವಂಥ ಕಲೆಕ್ಷನ್ ಕೂಡ ಅಲ್ಲಿ ಇದೆ ಅನ್ನೋವಂಥದ್ದು. ಹಾಗಾಗಿ ಪ್ರತಿಯೊಬ್ಬರು ಕೂಡ ಒಂದು ಸಲ ನೀವು ಮಂಗಳೂರು ಜುವೆಲ್ಸ್ಗೆ ವಿಸಿಟ್ ಮಾಡಿ ಮತ್ತೆ ಮತ್ತೆ ಹೋಗ್ತಾ ಇರ್ತೀರಾ. ಅಷ್ಟೊಂದು ಚೆನ್ನಾಗಿರುವಂಥ ಕಲೆಕ್ಷನ್ ಕೂಡ ನಿಮಗೆ ಮಂಗಳೂರು ಜುವೆಲ್ಸ್ ನಲ್ಲಿ ಸಿಗುತ್ತೆ. ಇನ್ನೊಬ್ರು ಕಾಲ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ, ರಕ್ಷಣ್ ಅವರು ಹಲೋ, ಕಾಲ್ ಮಾಡ್ತಾ ಇದ್ದೀರಾ? 8,20,000. 8,20,000. ಹೌದು. ಓಕೆ, ಇದಕ್ಕಿಂತ ಮುಂಚೆ ಕಾಲ್ ಮಾಡಿದ್ರಾ? ಹೌದು. ಇದಕ್ಕಿಂತ ಮುಂಚೆ ಕಾಲ್ ಮಾಡಿದ್ರಿ, ಇವತ್ತು ಕಾಲ್ ಸಿಕ್ತು, ಹಾಗಾಗಿ ಖುಷಿಯಲ್ಲಿ ಫಸ್ಟ್ ಗೋಲ್ಡ್ ರೇಟ್ ಹೇಳ್ಬಿಟ್ರಿ. ಹೌದು. ಹೌದಾ? ಓಕೆ, ಏನ್ ಮಾಡ್ಕೊಂಡಿರೋದು ನೀವು? ಶಾಲೆಗೆ ಹೋಗ್ತೀರಾ? ಎಷ್ಟೇ ಕ್ಲಾಸ್? 7ನೇ 7th ಸ್ಟ್ಯಾಂಡರ್ಡ್ ಅಲ್ಲಿ ಕಲಿತಾ ಇದ್ದೀರಿ? ಹೌದು. ಓಕೆ, ಯಾವ ಶಾಲೆಯಲ್ಲಿ ಕಲಿತಾ ಇರೋದು? ವಿಟ್ಲ ಜೇಸಿ. ಓಕೆ, ಇವತ್ತಿನ ಗೋಲ್ಡ್ ರೇಟ್ ಗೊತ್ತಾಯ್ತಾ? ಗೊತ್ತಾಯ್ತು. ಓಕೆ, ರಕ್ಷಾ ಬಂಧನ ಜೋರಿತ್ತಾ ಶಾಲೆಯಲ್ಲಿ? ಜೋರಿತ್ತು. ಓಕೆ, ಯಾರೆಲ್ಲ ಕಟ್ಟಿದ್ರು ರಾಖಿ? ಕಟ್ಟಿದ್ದೀನಿ ಎಲ್ಲರಿಗೆ ಸಹ. ನೀವು ಕಟ್ಟಿದ್ರಿ? ನಿಮ್ಗೆ ಯಾರೆಲ್ಲ ಕಟ್ಟಿದ್ರು? ಫ್ರೆಂಡ್ಸ್ ಎಲ್ಲ ಕಟ್ಟಿದ್ರಾ? ಹೌದು. ಓಕೆ, ಎಷ್ಟು ಜನ ಕಟ್ಟಿರ್ಬೋದು ಒಂದು ಅಂದಾಜು? 5 ಜನ ಕಟ್ಟಿದ್ದಾ? ಓ, ಫ್ರೆಂಡ್ ಸರ್ಕಲ್ ಕಮ್ಮಿ ಇದೆಯಾ ಅಂತ? ಫ್ರೆಂಡ್ಸ್ ಇಲ್ಲ, ಕಮ್ಮಿ ಇಲ್ಲ, ಜಾಸ್ತಿ ಇದ್ದಾರೆ. ಕಟ್ಟಿಸ್ಕೊಂಡಿದ್ದು ನಾನು 5 ಜನರಿಂದ ಅಂತ. ಓಕೆ, ಥ್ಯಾಂಕ್ ಯು. ಆಯ್ತು. ಓಕೆ, ರಕ್ಷಣ್ ಅವರು ಸ್ಕೂಲ್ಗೆ ಹೋಗ್ತಾ ಇದ್ದಾರೆ. ಆ ನಡುವಿಗೆ ಕೂಡ ಕಾಲ್ ಮಾಡಿದ್ದಾರೆ. ನೋಡಿ ಎಷ್ಟೊಂದು ಇಂಟ್ರೆಸ್ಟ್ ಇದೆ ಅಂತ ಇದರಲ್ಲೇ ಗೊತ್ತಾಗುತ್ತೆ. ತುಂಬಾ ಜನ ಕಾಲ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅದರಲ್ಲಿ ಕೂಡ ಈ ಸಣ್ಣವರು ಕೂಡ, ಮಕ್ಕಳು ಕೂಡ ಕಾಲ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಇದರಲ್ಲೇ ಗೊತ್ತಾಗುತ್ತೆ. ಇನ್ನೊಬ್ರು ಕಾಲ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ, ವನಿತಾ ಅವರು ನೇರಳೆಕಟ್ಟೆಯಿಂದ ಕಾಲ್ ಮಾಡ್ತಾ ಇದ್ರ. ಹಲೋ ಹಲೋ, ಕೇಳಿಸ್ತಿದ್ಯಾ? ಕೇಳಿಸ್ತೇನೆ. ವನಿತಾ ಅವರು? ನಮಸ್ತೆ. ಓಕೆ, ಚಾ ಕುಡಿದ್ರಾ ಸಂಜೆ? ಚಾ ಕುಡಿದ್ವಿ. ಏನಿತ್ತು ತಿಂಡಿ? ಏನಿತ್ತು ತಿಂಡಿ? ನಾನಿವತ್ತು ಶುಕ್ರವಾರ ಸ್ವಲ್ಪ ವ್ರತದಲ್ಲಿದ್ದೀನಿ. ಓ, ಶುಕ್ರವಾರ ವ್ರತದಲ್ಲಿದ್ದೀರಾ? ಹಾಗಾದ್ರೆ ನಿಮ್ಗೆ ವರಮಹಾಲಕ್ಷ್ಮಿ ಪೂಜೆ ತುಂಬಾನೇ ಸ್ಪೆಷಲ್ ಇರ್ಬೋದು. ಹೌದು. ಓಕೆ, ಎಲ್ಲೆಲ್ಲ ಹೋದ್ರಿ ವರಮಹಾಲಕ್ಷ್ಮಿ ಪೂಜೆಗೆ? ನಾವು ಬೆಳಿಗ್ಗೆ ಕೇಳಿಸ್ತಿಲ್ಲ. ಬೆಳಿಗ್ಗೆ ಕಬಕ್ಕ ಟೆಂಪಲ್ಗೆ ಹೋಗಿದ್ವಿ. ಅಲ್ಲಿ ಹೋಗಿ ದೇವರಿಗೆ ಕೈ ಮುಗಿದು ಬಂದ್ರಿ? ಹೌದು. ಓಕೆ, ಎಷ್ಟಿರ್ಬೋದು ಈ ಒಂದು ಪೆಂಡೆಂಟ್ ನ ರೇಟ್? 2,80,000. ಓಕೆ, ಇವತ್ತಿನ ಗೋಲ್ಡ್ ರೇಟ್ ಗೊತ್ತಾಯ್ತಾ ನಿಮ್ಗೆ? ಹಲೋ, ಇವತ್ತು ನೋಡ್ಲಿಲ್ಲ ನಾನು. ನೋಡ್ಲಿಲ್ಲ? ಓಕೆ, ಥ್ಯಾಂಕ್ ಯು. ಓಕೆ, ಚಿನ್ನಾಭರಣ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡುವಂಥ ಪ್ರತಿಯೊಂದು ಮನಸ್ಸು ಕೂಡ ಯೋಚನೆ ಮಾಡುವಂಥದ್ದು. ನಾವು ತುಂಬ ಕಷ್ಟಪಟ್ಟು ಹಣವನ್ನು ಜೋಡಣೆ ಮಾಡಿ ಇಟ್ಟಿದ್ದೀವಿ, ಈ ಒಂದು ಹಣಕ್ಕೆ ಕರೆಕ್ಟ್ ಆಗಿರುವಂತಹ ಆಭರಣ ನಮಗೆ ಸಿಗಬೇಕು ಅಂತ. ಹಾಗಾಗಿ ಪ್ರತಿಯೊಬ್ಬರು ಕೂಡ ವಿಸಿಟ್ ಮಾಡಬೇಕು ಅಂತ ಹೇಳಿದ್ರೆ ಅದು ಮಂಗಳೂರು ಜುವೆಲ್ಸೇ ಆಗಿರಬೇಕು. ಯಾಕೆ ಅಂತ ಕೇಳಿದರೆ ಅಲ್ಲಿ ಲೈಟ್ ವೆಯ್ಟ್ ಆಗಿರುವಂಥ ಆಭರಣಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದಾರೆ. ತುಂಬ ಅಂದರೆ ತುಂಬಾ ಚೆನ್ನಾಗಿರುವಂಥ ಡಿಸೈನ್ನಲ್ಲಿರುವಂಥ, ಇವಾಗಿನ ಟ್ರೆಂಡಿಂಗಲ್ಲಿರುವಂಥ ಡಿಸೈನ್ನಲ್ಲಿರುವಂಥ ಆಭರಣಗಳು ಕೂಡ ಮಂಗಳೂರು ಜುವೆಲ್ಸ್ನಲ್ಲಿ ಸಿಗ್ತಾ ಇದೆ. ಹಾಗಾಗಿ ಮಿಸ್ ಮಾಡದೆ ವಿಸಿಟ್ ಮಾಡಿ ನೀವು ಮಂಗಳೂರು ಜುವೆಲ್ಸ್ಗೆ. ಇನ್ನೊಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಹಲೋ ಹಲೋ
ಹಲೋ ಗಿರಿಜಾ ಅವರು ಮೇಡಮ್, ನಮಸ್ತೆ. ನಮಸ್ತೆ. ಗಿರಿಜಾ ಅವರು ಬೆಳ್ಳಾರೆಯಿಂದ ಕಾಲ್ ಮಾಡ್ತಾ ಇದ್ದೀರಿ. ಹೌದು. ಓಕೆ, ಎಷ್ಟಿರ್ಬೋದು ಈ ಪೆಂಡೆಂಟ್ನ ರೇಟ್? 3,60,000. 3,60,000. ಹೌದು. ಓಕೆ, ನೀವೇ ಯೋಚನೆ ಮಾಡಿದ್ದ, ಮನೆಯವರು ಹೆಲ್ಪ್ ಮಾಡಿದ್ರಾ? ಸ್ವಲ್ಪ ಸ್ವಲ್ಪ. ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡಿದ್ರು. ಹೌದು. ಓಕೆ, 100% ನೀವೇ ಹಾಕಿದ್ದಾಗಾದ್ರೆ? ಎಂತ ಮೇಡಮ್? 100% ಆಗಿ ನೀವೇ ಹೇಳಿದ್ದು ಅಂತ ರೇಟ್. ಹೌದು. ಓಕೆ, ನೋಡುವ ಏನಾಗುತ್ತೆ ಅಂತ. ಕೊನೆಯ ತನಕ ನೋಡ್ಬೇಕು ನೀವು ಕಾರ್ಯಕ್ರಮ. ಓಕೆ ಮೇಡಮ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಓಕೆ, ಇನ್ನೊಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಹಲೋ ಹಲೋ. ಓಕೆ, ಕರೆ ಮಾಡ್ತಾ ಇರಿ. ಪ್ರೈಸ್ ಇವತ್ತಿನ ಒಂದು ಗೋಲ್ಡ್ ರೇಟ್ ಎಷ್ಟಾಗಿರ್ಬೋದು ಅಂತ ಗೆಸ್ ಮಾಡಿ ಹೇಳಿ, ಪ್ರೈಸನ್ನು ಗೆಲ್ಬೋದಾಗಿದೆ. ಇದಕ್ಕಿಂತ ಮುಂಚೆ ನಾನು ಮಾತಾಡ್ತಾ ಇದ್ದೆ, ಮಂಗಳೂರು ಜುವೆಲ್ಸ್ ಅಂತ ಹೇಳಿದಾಗ ಲೈಟ್ ವೇಟ್ ಆಗಿರುವಂಥ ಆಭರಣಗಳನ್ನು ಕೊಡ್ತಾರೆ. ನೀವು ತುಂಬಾ ಕಷ್ಟಪಟ್ಟು ಹಣವನ್ನು ಜೋಡಣೆ ಮಾಡಿ ಇಟ್ಕೊಂಡಿರ್ತೀರಾ, ಅದಕ್ಕೆ ಒಂದು ಕರೆಕ್ಟ್ ಆಗಿರುವಂಥ ಆಭರಣ ಬೇಕು ಅಂತ ತುಂಬ ಜನ ಯೋಚನೆ ಮಾಡ್ತಾ ಇರ್ತೀವಿ. ಇವಾಗ ನಮಗೆ ಗೊತ್ತೇ ಇದೆ, ಒಂದು 2-3 ವರ್ಷಗಳಿಗಿಂತ ನಾವು ಯೋಚನೆ ಮಾಡೋದು ಅಂತ ಇದ್ರೆ ತುಂಬ ಅಂದರೆ ತುಂಬ ಗೋಲ್ಡ್ ರೇಟ್ ಜಾಸ್ತಿ ಆಗಿಬಿಟ್ಟಿದೆ. ಈ ಹೊತ್ತಿಗೆ ನಾವು ಯಾವ ಗೋಲ್ಡನ್ನು ಪರ್ಚೇಸ್ ಮಾಡುವುದು ಅಂತ ಯೋಚನೆ ಮಾಡೋದು ಒಂದು ಕಡೆ ಆದರೆ, ನಮ್ಮಲ್ಲಿರುವಂಥ ಹಣಕ್ಕೆ ಬೆಸ್ಟ್ ಆಗಿರುವಂಥ ಗೋಲ್ಡ್ ಸಿಗುತ್ತಾ ಅಂತ ಯೋಚನೆ ಮಾಡುವುದು ಕೂಡ ಒಂದು ರೀತಿಯಾಗಿರುತ್ತೆ. ಹಾಗಾಗಿ ನೀವು ಮಂಗಳೂರು ಜುವೆಲ್ಸಿಗೆ ಬಂದು ಇಲ್ಲಿರುವಂಥ ಆಭರಣಗಳನ್ನು ನೋಡಿದ್ರಿ ಅಂತ ಹೇಳಿದರೆ 100% ಆಗಲೂ ನಿಮಗೆ ಯಾವ ರೀತಿ ಅಂತ ಗೋಲ್ಡ್ ಇಷ್ಟ ಆಗಿರುತ್ತೋ ಅದನ್ನು ನೀವು ಹೇಳಿದ್ರಿ ಅಂತ ಹೇಳಿದರೆ ಲೈಟ್ ವೆಯ್ಟ್ ಆಗಿ ನಿಮಗೆ ಮಾಡಿ ಕೊಡ್ತಾರೆ. ಈ ಒಂದು ಪ್ರಯೋಜನವನ್ನು ಕೂಡ ನೀವು ಮಂಗಳೂರು ಜುವೆಲ್ಸ್ನಿಂದ ಪಡ್ಕೊಳ್ಬೋದಾಗಿದೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ವಿಸಿಟ್ ಮಾಡಿ. ತುಂಬ ದೂರದಲ್ಲಿರುವಂಥವ್ರು ಕೂಡ ನೀವು ಕಾಲ್ ಮಾಡ್ತಾ ಇದ್ದೀರಿ, ಕಡಬ ಆಗಿರ್ಬೋದು, ಮಡಂತ್ಯಾರು ಆಗಿರ್ಬೋದು, ಈ ಭಾಗದಿಂದ ಕೂಡ ನೀವು ಕಾಲ್ ಮಾಡ್ತಾ ಇದ್ದೀರಿ. ನೀವು ಕೂಡ ಒಮ್ಮೆ ಪುತ್ತೂರಿಗೆ ಬನ್ನಿ, ಪುತ್ತೂರಲ್ಲಿ ಮಂಗಳೂರು ಜುವೆಲ್ಸ್ಗೆ ವಿಸಿಟ್ ಮಾಡಿ. ಆವಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟೊಂದು ಚೆನ್ನಾಗಿರುವಂಥ ಆಭರಣಗಳು ಇಲ್ಲಿ ಸಿಗ್ತಾ ಇದೆ ಅಂತ. ಇದರ ಜೊತೆಗೇನೆ ಇಲ್ಲಿರುವಂಥ ಸಿಬ್ಬಂದಿಗಳು ಕೂಡ ಹಾಗೇನೆ ನಿಮಗೆ ನಗುಮುಗದ ಸೇವೆಯನ್ನು ಕೊಡ್ತಾರೆ. ಗೋಲ್ಡ್ನ ಬಗ್ಗೆ ಕಂಪ್ಲೀಟ್ ಆಗಿರುವಂಥ ಡೀಟೇಲ್ಸನ್ನು ಕೊಡ್ತಾರೆ. ಇದರ ಜೊತೆಗೇನೆ ಸ್ಪೆಷಲ್ ಆಗಿರುವಂಥ ಆಫರ್ಗಳನ್ನು ಕೂಡ ನಿಮ್ಮದಾಗಿಸ್ಕೊಳ್ಳೋದಕ್ಕೆ ಬೇಕಾಗುವಂಥ ಅನುಕೂಲವನ್ನು ಕೂಡ ಮಾಡ್ತಾರೆ. ಹಾಗಾಗಿ ಆಫರ್ಗಳಿರುವಂಥ ಸಂದರ್ಭದಲ್ಲಿ ನಾವು ಬೆಸ್ಟ್ ಆಗಿರುವಂತಹ ಗೋಲ್ಡ್ ಶಾಪ್ಗೆ ವಿಸಿಟ್ ಮಾಡಿ ಆಭರಣಗಳನ್ನು ಪರ್ಚೇಸ್ ಮಾಡಿದ್ವಿ ಅಂತ ಹೇಳಿದರೆ ಹೆಚ್ಚಿನ ಅನುಕೂಲ ನಮಗೆ ಆಗುತ್ತೆ. ಹಾಗಾಗಿ ನೀವು ಪ್ರತಿ ಬಾರಿ ಕೂಡ ಗೋಲ್ಡನ್ನು ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ಬೆಸ್ಟ್ ಆಗಿರುವಂಥ ಶಾಪನ್ನೇ ಆಯ್ಕೆಯನ್ನು ಮಾಡ್ಕೊಳ್ಬೇಕು. ಅದು ನಿಮಗೆ ಮಂಗಳೂರು ಜುವೆಲ್ಸೇ ಆಗಿರುತ್ತೆ. ಒಂದ್ಸಲಿ ವಿಸಿಟ್ ಮಾಡಿ, ಆಗ ನಿಮಗೆ ಗೊತ್ತಾಗುತ್ತೆ. ಎಸ್, ಇನ್ನೊಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಇದು ಲಾಸ್ಟ್ ಕಾಲರ್ ಆಗಿರುತ್ತೆ ಇವತ್ತಿನ ಕಾರ್ಯಕ್ರಮದಲ್ಲಿ. ಹಲೋ ಹಲೋ, ನಮಸ್ತೆ. ನಮಸ್ತೆ. ಲಾಸ್ಟ್ ಕಾಲರ್, ನೀವು ಬೆಂಗಳೂರಿಂದ ಕಾಲ್ ಮಾಡಿದ್ದೀರಾ? ಹೌದೌದು, ಜಯಲಕ್ಷ್ಮಿ ಅವರು. ನಾನು ಜಯಶ್ರೀ ಅಂತ. ಜಯಲಕ್ಷ್ಮಿ ಅವರು? ಜಯಶ್ರೀ ಅವರು. ಹಾ, ಓಕೆ ಮೇಡಮ್, ಪೆಂಡೆಂಟ್ ನೋಡಿದ್ರಾ? ಹಾ, ನೋಡಿದೆ. ಇಷ್ಟ ಆಯ್ತಾ ನಿಮಗೆ? ಹಾ, ಇಷ್ಟ ಆಯ್ತು. ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಸೆಲೆಬ್ರೇಟ್ ಆಯ್ತಾ? ನಮಗೆ ಕಳೆದ ವಾರ ಇದ್ದದ್ದು ಮೇಡಮ್. ಏನು? ಕಳೆದ ವಾರ ಸೆಲೆಬ್ರೇಟ್ ಮಾಡಿದ್ರಿ? ಹೌದು. ಓಕೆ, ಜೋರಾಗಿತ್ತಾ ಕಳೆದ ವಾರ ವರಮಹಾಲಕ್ಷ್ಮಿ ಹಬ್ಬ? ಇತ್ತು, ಜೋರಾಗಿ ಸೆಲೆಬ್ರೇಟ್ ಮಾಡಿದ್ದೀರಾ? ಓಕೆ, ಏನೆಲ್ಲ ಬೇಡ್ಕೊಂಡ್ರಿ ದೇವ್ರ ಹತ್ರ? ಬೇಡುದನ್ನೆಲ್ಲ ಬೇಡಿಕೊಂಡೆವು. ಓಕೆ, ದೇವ್ರ ಹತ್ರ ಬೇಡಿದ್ದನ್ನ ಇನ್ನೊಬ್ರ ಹತ್ರ ಹೇಳ್ಬಾರ್ದಂತೆ, ಅದರ ಫಲ ಸಿಗೋದಿಲ್ಲ ಅಂತ ಹೇಳ್ತಾರೆ. ಬೇಡುದನ್ನೆಲ್ಲ ಬೇಡಿದೆವು, ಕೊಡುದು ಬಿಡುದು ಅವರಿಗೆ ಬಿಟ್ಟದ್ದು. ಹೌದು, 100%. ಓಕೆ ಮೇಡಮ್, ಇವತ್ತಿನ ಈ ಒಂದು ಪೆಂಡೆಂಟ್ ನ ನಿಖರವಾಗಿರುವಂತ ಬೆಲೆ ಎಷ್ಟಿರ್ಬೋದು? 3,15,000. 3,15,000. ಓಕೆ, ನೋಡೋಣ ಮೇಡಮ್. ಸ್ವಲ್ಪ ಹೊತ್ತು ಕಾದ್ರೆ ಸಾಕು ನೀವು, ಯಾಕಂತ ಹೇಳಿದ್ರೆ ನೀವು ಇವತ್ತಿನ ಕಾರ್ಯಕ್ರಮದ ಕೊನೆಯ ಕಾಲರ್, ಹಾಗಾಗಿ ಸ್ವಲ್ಪ ಹೊತ್ತು ವೇಟ್ ಮಾಡಬೇಕು. ಓಕೆ, ಥ್ಯಾಂಕ್ ಯು. ತುಂಬಾ ಜನ ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಲ್ ಮಾಡಿದ್ದೀರಾ. ಗೋಲ್ಡ್ ನ ನಿಖರವಾಗಿರುವಂತಹ ಬೆಲೆಯನ್ನ, ತುಂಬಾ ಹತ್ರ ಇರುವಂತಹ ಬೆಲೆಯನ್ನ ಕೂಡ ನೀವು ಹೇಳಿದ್ದೀರಾ. ಹಾಗಾಗಿ ತುಂಬಾ ಜನ ಕಾಯ್ತಾ ಇರ್ಬೋದು, ಇವಾಗ ನಾನು ಹೇಳಿದ್ದು ಸರಿನೋ ಅಂತ. ನೀವು ಹೇಳಿರುವಂತದ್ದು ಸರಿನೋ ಅಥವಾ ಕರೆಕ್ಟ್ ಆಗಿರುವುದನ್ನೇ ಹೇಳಿದ್ದೀರೋ ಏನು ಅನ್ನೋದನ್ನ ನೋಡೋದು ಇವಾಗ ಸ್ವಲ್ಪ ಹೊತ್ತಿನಲ್ಲೇ ನಾವು ನಿಮಗೆ ತಿಳಿಸ್ತೀವಿ. ಮಂಗಳೂರು ಜುವೆಲ್ಸ್ನ ಸಿಬ್ಬಂದಿ ಆಗಿರುವಂಥ ಶ್ರಾವ್ಯ ಕೂಡ ನಮ್ಮ ಜೊತೆಗಿದ್ದಾರೆ. ಅವರು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಮಂಗಳೂರು ಜುವೆಲ್ಸ್ನ ಬಗ್ಗೆ ಹೇಳಿದ್ರು. ಅದರ ಜೊತೆಗೇನೆ ಇವತ್ತಿನ ಪೆಂಡೆಂಟ್ ಏನಿದೆಯೋ ಅದರ ವಿಶೇಷತೆ ಏನು ಅನ್ನೋದನ್ನ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಕೊಡವ ಸ್ಟೈಲ್ನಲ್ಲಿರುವಂತಹ ಪೆಂಡೆಂಟನ್ನು ನಿಮ್ಮ ಮುಂದೆ ಇಟ್ಟು ಈ ಒಂದು ಗೋಲ್ಡ್ನ ನಿಖರವಾಗಿರುವಂಥ ಬೆಲೆ ಏನು ಅನ್ನೋದನ್ನ ನೀವು ಹೇಳಬೇಕಾಗಿತ್ತು. ತುಂಬಾ ಜನ ಕಾಲ್ ಮಾಡಿದ್ದೀರಾ. ಕಾಲ್ ಮಾಡಿದ ಪ್ರತಿಯೊಬ್ಬರಿಗೆ ಕೂಡ ಧನ್ಯವಾದವನ್ನ ಹೇಳ್ತಾ ಇದ್ದೀವಿ. ಹಾಗೇನೆ ಇವತ್ತಿನ ಗೋಲ್ಡ್ ರೇಟ್ ಅಂದ್ರೆ ಎಷ್ಟು ಅಂತ ತಿಳಿಸಿದ್ದೀವಿ. ಇವತ್ತಿನ ಈ ಒಂದು ಪೆಂಡೆಂಟ್ ಏನಿದೆಯೋ ಇದರ ರೇಟ್ ಎಷ್ಟು ಅಂತ ತೋರಿಸ್ತೀವಿ ನಾವಿವಾಗ. ಪ್ರತಿಯೊಬ್ಬರು ಕೂಡ ಕಾಯ್ತಾ ಇದ್ದಂಥ ಕ್ಷಣ ಇದು. ಎಸ್, ನೋಡ್ಬೋದು ನೀವು. 17 ಗ್ರಾಮ್ 610 ಮಿಲಿ ಈ ಒಂದು ಚಿನ್ನದ ತೂಕ ಇತ್ತು.
ಇದರ ಎಕ್ಸಾಕ್ಟ್ ಆಗಿರುವಂತಹ ರೇಟ್ 3,22,476. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, 3,22,476. ಇದರ ಹತ್ರ ಯಾರೆಲ್ಲ ಹೇಳಿದಿರೋ ಅವರು ಯೋಚನೆಯನ್ನ ಮಾಡ್ತಾ ಇರ್ಬೋದು. ತುಂಬಾ ಜನ ಹೇಳಿರ್ಬೋದು ನಾನು ವಿನ್ನರ್ ಆಗಿರ್ಬೋದಾ ಅನ್ನೋವಂಥದ್ದು. 3 ಲಕ್ಷದ ಹತ್ರ ತುಂಬಾ ಜನ ಗೆಸ್ ಮಾಡಿದ್ದೀರಾ. ಇವತ್ತಿನ ಗೋಲ್ಡ್ ರೇಟ್ ಒಂದು ಕಡೆ ಆದ್ರೆ ಈ ಒಂದು ಆಭರಣವನ್ನ ಕೂಡ ಸರಿಯಾಗಿ ನೋಡ್ಬಿಟ್ಟು ಯೋಚನೆಯನ್ನ ಮಾಡಿದ್ದೀರಾ. ಹಾಗಾಗಿ 3 ಲಕ್ಷದ ಹತ್ರ ತುಂಬಾ ಜನ ಹೇಳಿದ್ದೀರಾ. 3,20,000 ಈ ಒಂದು ಹತ್ರ ಕೂಡ ತುಂಬಾ ಜನ ಹೇಳಿರುವಂಥದ್ದು. ಹಾಗಾಗಿ ಯಾರಾಗಿರ್ಬೋದು ಅನ್ನುವಂತಹ ಕುತೂಹಲಕ್ಕೆ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಯಾರು ಅನ್ನೋದನ್ನ ಹೇಳ್ತೀವಿ. ವಿನ್ನರ್ ಯಾರು ಅನ್ನೋದನ್ನ ನೋಡುವಂತ ಹೊತ್ತು. ಎಸ್, ಧನಂಜಯ್ ಕಡಬ ಇವರು ಹೇಳಿರುವಂತಹ ಗೋಲ್ಡ್ ರೇಟ್ 3,25,000 ಅಂತ ಹೇಳಿದ್ರು. ಧನಂಜಯ್ ಅವರು ಕಡಬದಿಂದ ಕಾಲ್ ಮಾಡಿರುವಂತದ್ದು. ಇವರು ಫಸ್ಟ್ ಕಾಲ್ ಮಾಡಿದ್ದು ಅಂತ ಕೂಡ ಹೇಳಿದ್ರು. ಫಸ್ಟ್ ಕಾಲ್ ಮಾಡಿ ಫಸ್ಟ್ ವಿಜೇತರಾಗಿದ್ದಾರೆ ಧನಂಜಯ್ ಕಡಬ ಅವರು. ಇವರು ಹೇಳಿರುವಂತದ್ದು 3,25,000 ಅಂತ. ಇವತ್ತಿನ ಗೋಲ್ಡ್ ನ ಒಂದು ರೇಟ್ ಇದ್ದದ್ದು, ಅಂದ್ರೆ ನಾವು ತೋರಿಸಿದಂತ ಪೆಂಡೆಂಟ್ ನ ಎಕ್ಸಾಕ್ಟ್ ರೇಟ್ ಇದ್ದದ್ದು 3,22,476. ಇದರ ಹತ್ರ ಇವರು ಗೆಸ್ ಮಾಡಿದ್ದಾರೆ. ಹಾಗಾಗಿ ಧನಂಜಯ್ ಅವರಿಗೆ ಕಂಗ್ರಾಚುಲೇಷನ್ಸ್. ನಾವು ಕಾರ್ಯಕ್ರಮದ ಪ್ರತಿಯೊಬ್ಬರಿಗೆ ಕೂಡ ಒಂದು ಪ್ರೈಸ್ ಸಿಗಬೇಕು ಅನ್ನೋಂಥ ಯೋಚನೆಯಾಗಿತ್ತು. ಹಾಗಾಗಿ ಈ ಒಂದು ಚೆನ್ನಾಗಿರುವಂತಹ ಜ್ಯುವೆಲ್ಸ್ನ ನಿಮ್ಮ ಮುಂದೆ ಇಟ್ಟು ನಿಖರವಾಗಿರುವಂಥ ಬೆಲೆಯನ್ನು ಹೇಳಬೇಕು ಅಂತ ಹೇಳಿದ್ವಿ. ಧನಂಜಯ್ ಅವರು ವಿಜೇತರಾಗಿದ್ದಾರೆ. ನೀವು ಮಂಗಳೂರು ಜ್ಯುವೆಲ್ಸ್ಗೆ ವಿಸಿಟ್ ಮಾಡಿ ನಿಮಗೆ ಸಿಕ್ಕಿರುವಂತಹ ಪ್ರೈಸ್ ಏನು ಅನ್ನೋದನ್ನ ನೋಡ್ಬೋದು. ಯಾರಿಗೆಲ್ಲ ಇಲ್ಲಿರುವಂಥ ಪ್ರೈಸ್ ಏನು 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 ಅನ್ನುವಂಥ ಕುತೂಹಲ ಇತ್ತು ಅವರೆಲ್ಲರೂ ಕೂಡ ಕಾಲ್ ಮಾಡಬೇಕು. ನಿರಂತರವಾಗಿ ನಮ್ಮ ಕಾರ್ಯಕ್ರಮ ನಡೀತಾ ಇರುತ್ತೆ ಮುಂದೆ ಕೂಡ. ಹಾಗಾಗಿ ಕಾಲ್ ಮಾಡಿ ಗೆಸ್ ಮಾಡಿ ನಿಮಗೆ ಸಿಗುವಂಥ ಪ್ರೈಸನ್ನು ಪ್ರತಿಯೊಬ್ಬರು ಕೂಡ ಮಂಗಳೂರು ಜ್ಯುವೆಲ್ಸ್ನ ಪಡ್ಕೊಳ್ಳಿ. ಅದರ ಜೊತೆಗೇನೆ ಸ್ಪೆಷಲ್ ಆಗಿರುವಂಥ ಆಫರ್ಗಳನ್ನ ಕೂಡ ಮಂಗಳೂರು ಜ್ಯುವೆಲ್ಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಆಭರಣಗಳನ್ನ ಖರೀದಿ ಮಾಡಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ಮಂಗಳೂರು ಜ್ಯುವೆಲ್ಸ್ಗೆ ವಿಸಿಟ್ ಮಾಡಿ. ಹಾಗೆ ಇವತ್ತಿನ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತಾ ಇದ್ದೀವಿ. ನಮ್ಮ ಜೊತೆಗೆ ಎಷ್ಟು ಹೊತ್ತು ಶ್ರಾವ್ಯ ಅವರು ಕೂಡ ಇದ್ರು. ಅವರು ಕೂಡ ತುಂಬಾನೇ ಚೆನ್ನಾಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಶ್ರಾವ್ಯ ಅವರೇ, ನಿಮಗೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳು. ಓಕೆ ವೀಕ್ಷಕರೇ, ಮಂಗಳೂರು ಜ್ಯುವೆಲ್ಸ್ ಪ್ರಸ್ತುತಪಡಿಸ್ತಾ ಇರುವಂತಹ ಗೆಸ್ ಮಾಡಿ ಪ್ರೈಸ್ ಗೆಲ್ಲಿ ಕಾರ್ಯಕ್ರಮದ ಇವತ್ತಿನ ವಿಜೇತರು ಯಾರು ಅನ್ನೋದನ್ನ ಕೂಡ ಹೇಳಿದ್ದೀವಿ. ಅದರ ಜೊತೆಗೇನೆ ಮುಂದಿನ ಕಾರ್ಯಕ್ರಮಗಳಿಗೆ ಕೂಡ ನಿಮ್ಮ ಪ್ರೋತ್ಸಾಹ ಇದೇ ರೀತಿಯಾಗಿ ಇರಲಿ, ನಿರಂತರವಾಗಿ ಕರೆಯನ್ನ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತು ಕರೆ ಮಾಡಿದಂತಹ ಪ್ರತಿಯೊಬ್ಬರಿಗೆ ಕೂಡ ಧನ್ಯವಾದಗಳನ್ನ ಹೇಳ್ತಾ, ಯಾರೆಲ್ಲ ಕರೆ ಮಾಡಿದ್ದೀರೋ ನಿಮಗೆ ಕಾಲ್ ಸಿಕ್ಕಿಲ್ವೋ ಮತ್ತೆ ಟ್ರೈ ಮಾಡ್ತಾ ಇದ್ರಿ. ಹಾಗಾಗಿ ಮುಂದಿನ ಕಾರ್ಯಕ್ರಮಗಳಿಗೆ ನೀವು ಕರೆಯನ್ನ ಮಾಡಿ ಪ್ರೈಸ್ ಅನ್ನ ಗೆಲ್ಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ವಿ. ಧನ್ಯವಾದಗಳು.